ಆಯ್ತಾ? ಲೈವ್ ಆಯ್ತು. ಲೈವ್ ಆಯ್ತು. ಮಾತಾಜಿ ಓದಿ. ಯಾರು ಹೋಸ್ಟ್ ಮಾಡ್ಲಿ? ಹೋಸ್ಟ್ ಯಾರಿಗ್ ಮಾಡ್ಲಿ? ಯಾರಿಗೆ ಸಹ ಮಾಡ್ಬೋದು ನೀವು. ಲಲಿತಾ ಮಾತಾಜಿಗ್ ಮಾಡ್ಬೋದು, ಉಮಾ ಮಾತಾಜಿಗ್ ಮಾತಾಜಿಗೆ ಮಾಡ್ಬೋದು. ಮಾಡಿ, ಅವ್ರು ಎಂಡ್ ಮಾಡ್ತಾರೆ ಕೊನೆ. ಓದ್ಲಿಕ್ಕೆ ಹೇಳಿ ಮಾತಾಜಿ, ಸೆಕೆಂಡ್ ಪ್ಯಾರಾಗ್ರಾಫ್. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ. ತನ್ನ ನಿಷ್ಕಾರಣ ಅಲ್ಲಿಂದಲ್ಲ? ಹೌದು. ಹೌದೌದು. ತನ್ನ ನಿಷ್ಕಾರಣ ಕೃಪೆಯಿಂದಾಗಿ ಪ್ರಭು ಈ ಭೌತಿಕ ಜಗತ್ತಿಗೆ ಇಳಿದು ಬರುತ್ತಾನೆ. ಸಾಮಾನ್ಯ ಮನುಷ್ಯನಂತೆ ಕರ್ಮದಲ್ಲಿ ತೊಡಗುತ್ತಾನೆ. ದುರದೃಷ್ಟದಿಂದ ದುಷ್ಟ ಜೀವಿಗಳು ಅಥವಾ ನಾಸ್ತಿಕರು ಕೃಷ್ಣನು ತಮ್ಮಂತೆಯೇ ಸಾಮಾನ್ಯ ಮನುಷ್ಯ ಎಂದು ಭಾವಿಸಿ ಬಿಡುತ್ತಾರೆ. ಅವನನ್ನು ಬೀಳುಗಳೆಯುತ್ತಾರೆ. ಭಗವಂತನು ಭಗವದ್ಗೀತೆಯಲ್ಲಿ ಅವಜಾನಂತಿ ಮಾಮೂಢ ಅವಜಾನಂತಿ ಮಾಮೂಢ ಎಂದು ಹೇಳಿ ಇದನ್ನು ಖಂಡಿಸುತ್ತಾನೆ. ಈ ಮೂಢರು ಕೃಷ್ಣನು ಸಾಮಾನ್ಯ ಮನುಷ್ಯ ಅಥವಾ ಒಂದು ಸ್ವಲ್ಪ ಮಾತ್ರ ಹೆಚ್ಚು ಬಲಶಾಲಿ ಎಂದು ಭಾವಿಸುತ್ತಾರೆ. ಅವರ ಮಹಾ ದುರ್ದೈವದಿಂದ ಅವರು ಅವನನ್ನು ದೇವೋತ್ತಮ ಪರಮಪುರುಷ ಎಂದು ಒಪ್ಪಿಕೊಳ್ಳಲಾರರು. ಕೆಲವೊಮ್ಮೆ ಇಂತಹ ಹತಭಾಗ್ಯರು ಅಧಿಕೃತ ಧರ್ಮಗ್ರಂಥಗಳನ್ನು ನೋಡದೆಯೇ ತಾವೇ ಕೃಷ್ಣನ ಅವತಾರಗಳೆಂದು ತಪ್ಪಾಗಿ ಹೇಳಿಕೊಳ್ಳುತ್ತಾರೆ. ಕೃಷ್ಣನು ಸ್ವಲ್ಪ ದೊಡ್ಡವನಾದ ಮೇಲೆ ತಾನೇ ಅಂಗತ್ತನಾಗಲು ಪ್ರಾರಂಭಿಸಿದ. ಮುಖ ಮೇಲಾಗಿ ಮಲಗುವುದಷ್ಟೇ ಮಾಡುತ್ತಿರಲಿಲ್ಲ. ಕೃಷ್ಣನ ಮೊದಲ ಹುಟ್ಟುಹಬ್ಬವನ್ನು ನಂದ ಮಹಾರಾಜನು ಯಶೋದೆಯು ಆಚರಿಸಿದರು. ವೈದಿಕ ತತ್ವಗಳನ್ನು ಅನುಸರಿಸುವವರು ಯಾವ ಪಂಥಕ್ಕೆ ಸೇರಿರಲಿ, ಭಾರತದಲ್ಲಿ ಎಲ್ಲ ಹಿಂದೂಗಳು ಕೃಷ್ಣನ ಹುಟ್ಟುಹಬ್ಬವನ್ನು ಆಚರಿಸುತ್ತಾರೆ. ಎಲ್ಲ ಗೋಪಾಲಕರನ್ನು ಗೋಪಿಯರನ್ನು ಆಹ್ವಾನಿಸಲಾಯಿತು. ಅವರು ಸಡಗರದಿಂದ ಬಂದರು. ಒಳ್ಳೆಯ ವಾದ್ಯಮೇಳ ನುಡಿಯುತ್ತಿತ್ತು. ನೆರೆದ ಜನರೆಲ್ಲ ಅದರಿಂದ ಸಂತೋಷಪಟ್ಟರು. ವಿದ್ವಾಂಸರಾದ ಬ್ರಾಹ್ಮಣರೆಲ್ಲರನ್ನು ಆಹ್ವಾನಿಸಲಾಯಿತು. ಅವರು ಕೃಷ್ಣನಿಗೆ ಶುಭವಾಗಲೆಂದು ವೈದಿಕ ಮಂತ್ರಗಳನ್ನು ಪಠಿಸಿದರು. ವೈದಿಕ ಮಂತ್ರಗಳ ಪಠನ ಮತ್ತು ವಾದ್ಯ ವೃಂದದ ಸಂಗೀತ ನಡೆಯುತ್ತಿರಲು ಯಶೋದೆಯು ಕೃಷ್ಣನಿಗೆ ಸ್ನಾನ ಮಾಡಿಸಿದಳು. ಸ್ನಾನ ಮಾಡಿಸುವ ಈ ಕ್ರಿಯೆಗೆ ಅಭಿಷೇಕ ಎಂದು ಹೆಸರು. ಇತ್ತ ವೃಂದಾವನದ ದೇವಾಲಯಗಳಲ್ಲಿ ಜನ್ಮಾಷ್ಟಮಿ ಅಥವಾ ಶ್ರೀಕೃಷ್ಣನ ಹುಟ್ಟುಹಬ್ಬದ ದಿನವನ್ನು ಆಚರಿಸುತ್ತಾರೆ. ಈ ಸಂದರ್ಭದಲ್ಲಿ ಸಮೃದ್ಧಿಯಾಗಿ ದವಸ ಧಾನ್ಯಗಳನ್ನು ದಾನ ಮಾಡಲು ತಾಯಿ ಯಶೋದೆ ಏರ್ಪಾಟು ಮಾಡಿದಳು. ವಿದ್ವಾಂಸರು ಗೌರವಾನ್ವಿತರೂ ಆದ ಬ್ರಾಹ್ಮಣರಿಗೆ ದಾನ ಮಾಡಲು ಸ್ವರ್ಣಾಭರಣಗಳಿಂದ ಅಲಂಕೃತವಾದ ಗೋವುಗಳು ಸಿದ್ಧವಾದವು. ಯಶೋದೆಯು ಸ್ನಾನ ಮಾಡಿ ಚೆನ್ನಾದ ಉಡುಪನ್ನು ಧರಿಸಿ ಸ್ನಾನ ಮಾಡಿ ಸೊಗಸಾದ ಬಟ್ಟೆಯನ್ನು ಧರಿಸಿದ್ದ ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಬ್ರಾಹ್ಮಣರು ಪಠಿಸುತ್ತಿದ್ದ ವೈದಿಕ ಮಂತ್ರಗಳನ್ನು ಕೇಳಲು ಕುಳಿತಳು. ಮಂತ್ರಗಳನ್ನು ಕೇಳುತ್ತಾ ಮಗುವು ನಿದ್ರೆ ಮಾಡಿದಂತೆ ತೋರಿತು. ಆದುದರಿಂದ ತಾಯಿ ಯಶೋದೆಯು ನಿಶ್ಶಬ್ದವಾಗಿ ಅವನನ್ನು ಹಾಸಿಗೆಯ ಮೇಲೆ ಮಲಗಿಸಿದಳು. ಆ ಪವಿತ್ರ ಸಂದರ್ಭದಲ್ಲಿ ನೆಂಟರಿಷ್ಟರನ್ನು, ವೃಂದಾವನ ನಿವಾಸಿಗಳನ್ನು ಬರಮಾಡಿಕೊಳ್ಳುವ ಸಂಭ್ರಮದಲ್ಲಿ ಅವಳು ಮಗುವಿಗೆ ಆಹಾರವನ್ನು ಕೊಡಲು ಮರೆತಳು. ಹಸಿವಾಗಿ ಅವನು ಅಳುತ್ತಿದ್ದ. ಆದರೆ ಹಲವಾರು ಶಬ್ದಗಳ ನಡುವೆ ಕಾಣಲ್ಲ. ನೀನ್ ಹಾಕ್ಬೇಕು. ಹರೇ ಕೃಷ್ಣ. ಸಾಕು ಮಾತಾಜಿ, ಧನ್ಯವಾದ. ನೆಕ್ಸ್ಟ್ ಸರಿ. ಧನ್ಯವಾದ. ಎಲ್ಲ ಓದಿ ಮೊದ್ಲೇ, ಫುಲ್ ಓದ್ಲಿ. ಓದಿಸ್ತೀನಿ. ಬೇರೆಯವ್ರಿಗೆ ಹೇಳ್ತೀನಿ ಮತ್ತೆ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಈ ಸಂದರ್ಭದಲ್ಲಿ ಅಲ್ಲಿಂದ ಮಾತಾಜಿ ಫಸ್ಟ್ ಲೈನ್ ಇಂದ. ಆದರೆ ಯಶೋದೆಗೆ ಹಲವಾರು ಶಬ್ದಗಳ ನಡುವೆ ಹಲವಾರು ಶಬ್ದಗಳ ನಡುವೆ ಯಶೋದೆಗೆ ಅವನ ಅಳುವು ಕೇಳಿಸಲಿಲ್ಲ. ಮುಂದೆ ಓದಿ. ಸ್ವಲ್ಪ ಕೆಳಗಡೆ ಮಾಡ್ಬೇಕು ಮಾತಾಜಿ, ಕಾಣಿಸೋದಿಲ್ಲ. ಕೆಳಗೆ ಇದೆಯಲ್ಲ ಮಾತಾಜಿ. ಕಾಣೋದಿಲ್ವಾ? ಕಾಣಿಸ್ತಾ ಇದೆ. 57ನೇ ಪೇಜ್ ಓದಿ ಮಾತಾಜಿ. ಯಶೋದೆಗೆ ಅವನ ಅಳುವು ಕೇಳಿಸಲಿಲ್ಲ. ಆದರೆ ಹಸಿವಾಗಿದ್ದ ಮಗುವಿಗೆ ತಾಯಿಯು ಗಮನಿಸಲಿಲ್ಲ ಎಂದು ಸಿಟ್ಟು ಬಂದಿತು. ಯಾವುದೇ ಮಗು ಮಾಡುವಂತೆ ಅವನು ತನ್ನ ಚರಣ ಕಮಲಗಳನ್ನು ಎತ್ತಿ
ಕರೆಕ್ಟ್ ಅದೇ ಆಗಿದೆಯಾ ಅಲ್ಲ. ಮಾತಾಜಿ? ಸರಿಗಿದೆ, ಓದಿ ಹೌದೌದು, ಮತ್ತೆ. ಓದಿ ಒದೆಯಲು ಆರಂಭಿಸಿದ. ಚರಣಕಮಲಗಳನ್ನು ಎತ್ತಿ ಒದೆಯಲಾರಂಭಿಸಿದ. ಮಗು ಕೃಷ್ಣನನ್ನು ಒಂದು ಗಾಡಿಯ ಕೆಳಗೆ ಮಲಗಿಸಲಾಗಿತ್ತು. ಕಾಲುಗಳನ್ನು ಒದೆಯುತ್ತಿದ್ದಾಗ ಅಕಸ್ಮಾತ್ತಾಗಿ ಗಾಡಿಗೆ ತಗುಲಿ ಅದು ಮುರಿದು ಬಿತ್ತು. ಕೈಗಾಡಿಯಲ್ಲಿ ಹಲವು ಬಗೆಯ ಪಾತ್ರೆಗಳನ್ನು, ಹಿತ್ತಾಳೆಯ ಮತ್ತು ಇತರ ಲೋಹಗಳ ತಟ್ಟೆಗಳನ್ನು ಪೇರಿಸಿದ್ದರು. ಗಾಡಿಯ ಚಕ್ರವು ಅಚ್ಚಿನಿಂದ ಬೇರೆಯಾಯಿತು. ಚಕ್ರದ ಅರೆಗಳು ಮುರಿದು ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ತಾಯಿ ಯಶೋದೆಗೆ, ಗೋಪಿಯರು, ನಂದ ಮಹಾರಾಜರ ಮತ್ತು ಗೋಪ ಬಾಲಕರಿಗೆಲ್ಲ ಗಾಡಿಯು ತಾನಾಗಿಯೇ ಹೇಗೆ ಕುಸಿಯಿತು ಎಂದು ಅಚ್ಚರಿ. ಆ ಪವಿತ್ರ ಸಮಾರಂಭಕ್ಕೆ ಬಂದಿದ್ದ ಸ್ತ್ರೀ ಪುರುಷರೆಲ್ಲ ಗುಂಪಾಗಿ ಸೇರಿ ಗಾಡಿಯು ಹೇಗೆ ಮುರಿದು ಬಿದ್ದು ಎಂದು ಊಹೆಗಳನ್ನು ಹೇಳತೊಡಗಿದರು. ಯಾರಿಗೂ ಕಾರಣವನ್ನು ಹೇಳಲು ಸಾಧ್ಯವಾಗಲಿಲ್ಲ. ಆದರೆ ಕೃಷ್ಣನ ಜೊತೆಗೆ ಆಡಲು ಆರಿಸಿದ್ದ ಪುಟ್ಟ ಮಕ್ಕಳ ಕೃಷ್ಣನು ಕಾಲಿನಿಂದ ಚಕ್ರವನ್ನು ಒದ್ದಿದ್ದರಿಂದ ಗಾಡಿ ಮುರಿಯಿತು ಎಂದು ಹೇಳಿದರು. ಇದು ಹೇಗೆ ಆಯಿತು ಎಂದು ತಾನೇ ಕಣ್ಣಾರೆ ಕಂಡೆವು ಎಂದು ಖಂಡಿತವಾಗಿ ಹೇಳಿದರು. ಕೆಲವರು ಪುಟ್ಟ ಮಕ್ಕಳ ಮಾತುಗಳನ್ನು ಕೇಳುತ್ತಿದ್ದರು. ಇತರರು ಈ ಮಕ್ಕಳ ಮಾತುಗಳನ್ನು ನಂಬುವುದು ಹೇಗೆ ಎನ್ನುತ್ತಿದ್ದರು. ದೇವೋತ್ತಮ ಪರಮ ಪುರುಷನೇ ಶಿಶು ರೂಪದಲ್ಲಿ ಅಲ್ಲಿ ಮಲಗಿದ್ದಾನೆ. ಅವನು ಏನನ್ನಾದರೂ ಮಾಡಬಲ್ಲ ಎಂದು ಗೋಪಪಾಲಕರಿಗೆ ಮತ್ತು ಗೋಪಿಯರಿಗೆ ತಿಳಿಯಲಿಲ್ಲ. ಸಾಧ್ಯವಾಗುವುದು ಅಸಾಧ್ಯವಾಗುವುದು ಎರಡೂ ಅವನ ಕೈಯಲ್ಲಿದ್ದವು. ಚರ್ಚೆಯು ನಡೆಯುತ್ತಿದ್ದಾಗ ಮಗು ಕೃಷ್ಣನು, ಆತನು ತಾಯಿ ಯಶೋದೆಯು ಮಗುವನ್ನು ತೊಡೆದು ಮೇಲಿರಿಸಿಕೊಂಡು ದುಷ್ಟಶಕ್ತಿಗಳನ್ನು ಶಕ್ತಿಗುಂದಿಸಲು ಪವಿತ್ರವಾದ ವೈದಿಕ ಮಂತ್ರಗಳನ್ನು ಹೇಳುವಂತೆ ಬ್ರಾಹ್ಮಣರನ್ನು ಪ್ರಾರ್ಥಿಸಿದಳು. ಆಗಲೇ ಮಗು ತನ್ನ ಎದೆಯ ಹಾಲನ್ನು ಕುಡಿಯಲು ಬಿಟ್ಟಳು. ಮಗು ತಾಯಿಯ ಎದೆಯ ಹಾಲನ್ನು ಚೆನ್ನಾಗಿ ಕುಡಿದರೆ ಅವನು ಅಪಾಯದಿಂದ ಪಾರಾದ ಎಂದು ಅರ್ಥ. ಇದಾದ ನಂತರ ಬಲಶಾಲಿಗಳಾದ ಗೋಪಾಲಕರೆಲ್ಲ ಮುರಿದ ಗಾಡಿಯ ತುಂಡುಗಳನ್ನು ಸರಿಯಾಗಿ ಜೋಡಿಸಿದರು. ಚೆಲ್ಲಾಪಿಲ್ಲಿಯಾಗಿದ್ದ ವಸ್ತುಗಳೆಲ್ಲ ಮೊದಲಿನಂತೆ ಚೆನ್ನಾಗಿ ಜೋಡಿಸಿದರು. ಬ್ರಾಹ್ಮಣರು ಯಜ್ಞದ ಅಗ್ನಿಗೆ ಮೊಸರು, ಬೆಣ್ಣೆ, ಹುಲ್ಲು ಮತ್ತು ನೀರುಗಳಿಂದ ನೈವೇದ್ಯವನ್ನು ಅರ್ಪಿಸಿದರು. ಮಗುವಿಗೆ ಶುಭವಾಗಲಿ ಎಂದು ಅವರು ದೇವೋತ್ತಮ ಪರಮ ಪುರುಷನನ್ನು ಅರ್ಚಿಸಿದರು. ಹರೇ ಕೃಷ್ಣ ಮಾತಾಜಿ. ಕೃಷ್ಣ, ಧನ್ಯವಾದ ಮಾತಾಜಿ. ಕಾಂತಮಣಿ ಮಾತಾಜಿ. ಮಾತಾಜಿ ನಾನು ನಾಳೆ ಓದ್ತೀನಿ ಮಾತಾಜಿ, ಇವಾಗ ಗಲಾಟೆ ಇದೆ ಮನೇಲಿ. ನೆಕ್ಸ್ಟ್ ನಾನೇ ಓದ್ತೀನಿ ಮಾತಾಜಿ. ನೆನ್ಪಿದೆ. ಹರೇ ಕೃಷ್ಣ ಮಾತಾಜಿ, ನಾನು ಓದಿಲ್ಲ ಮಾತಾಜಿ. ಯಾರು? ಕವಿತಾಮಣಿ ಮಾತಾಜಿ. ನೆನೆ ಓದಿಲ್ವಾ ನೀವು? ಇಲ್ಲ ಮಾತಾಜಿ, ಓದಿರ್ಲಿಲ್ಲ. ಓದಿ. ನೀವ್ ಓದಿ ಮಾತಾಜಿ, ಆಮೇಲೆ ಲಾಸ್ಟಿಗೆ ಓದ್ಲ ನಾನು. ಇಲ್ಲ, ಓದಿ, ಪರವಾಗಿಲ್ಲ ನೀವು. ಹಾ ಮಾತಾಜಿ. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಸತ್ಪಾತ್ರರು, ಏಕೆಂದರೆ ಅವರಿಗೆ ಅಸೂಯೆ ಇರಲಿಲ್ಲ, ಅವರು ಸುಳ್ಳು ಹೇಳುತ್ತಿರಲಿಲ್ಲ, ಅಹಿಂಸಾ ನಿಷ್ಠರಾಗಿದ್ದರು ಮತ್ತು ಎಂದೂ ಹುಸಿ ಪ್ರತಿಷ್ಠೆಯನ್ನು ತೋರಿಸಲಿಲ್ಲ. ಅವರೆಲ್ಲ ನಿಜವಾದ ಬ್ರಾಹ್ಮಣರು. ಅವರ ಆಶೀರ್ವಾದವು ನಿಷ್ಫಲವಾಗುವುದೆಂದು ಯೋಚಿಸಲು ಕಾರಣವೇ ಇರಲಿಲ್ಲ. ಅರ್ಹ ಬ್ರಾಹ್ಮಣರಲ್ಲಿ ದೃಢ ವಿಶ್ವಾಸದಿಂದ ನಂದ ಮಹಾರಾಜನು ಋಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳಿಂದ ಮಂತ್ರಗಳನ್ನು ಬ್ರಾಹ್ಮಣರು ಪಠಿಸುತ್ತಿರುವಂತೆ ಮೂಲಿಕೆಗಳನ್ನು ಬೆರೆಸಿದ ನೀರಿನಿಂದ ಮಗುವಿಗೆ ಸ್ನಾನ ಮಾಡಲು ಪ್ರಾರಂಭಿಸಿದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿ. ನೆಕ್ಸ್ಟ್ ಓದಿ. ಓದಿ ಮಾತಾಜಿ. ಮಾತಾಜಿ ಇನ್ನೊಂದ್ ಸ್ವಲ್ಪ ಓದಿ ಮಾತಾಜಿ. ಶ್ವೇತಾ ಮಾತಾಜಿ. ಹಾ ಮಾತಾಜಿ. ಕವಿತಾಮಣಿ ಮಾತಾಜಿ. ಕವಿತಾ ಮಾತಾಜಿ. ಓಕೆ. ಹಾ ಮಾತಾಜಿ. ಅರ್ಹತೆ ಇಲ್ಲದ ಬ್ರಾಹ್ಮಣನು ವೇದಗಳ ಮಂತ್ರಗಳನ್ನು ಹೇಳಬಾರದು ಎಂದು ಹೇಳಿದೆ. ಈ ಬ್ರಾಹ್ಮಣರಿಗೆ ಸದ್ಬ್ರಾಹ್ಮಣರ ಎಲ್ಲಾ ಲಕ್ಷಣಗಳಿದ್ದವು ಎನ್ನುವುದಕ್ಕೆ ಸಾಕಷ್ಟು ಪುರಾವೆ ಇಲ್ಲಿದೆ. ನಂದ ಮಹಾರಾಜನಿಗೂ ಅವರಲ್ಲಿ ಪೂರ್ಣ ವಿಶ್ವಾಸವಿದ್ದಿತು. ಆದುದರಿಂದ ವೈದಿಕ ಮಂತ್ರಗಳನ್ನು ಉಚ್ಚರಿಸಿ ವಿದ್ಯುಕ್ತ ರೀತಿಯಲ್ಲಿ ಸಮಾರಂಭವನ್ನು ನಡೆಸಲು ಅವರಿಗೆ ಅವಕಾಶವನ್ನು ನೀಡಲಾಯಿತು. ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಯಜ್ಞಗಳಿಂದ, ಆದರೆ ಅರ್ಹರಾದ ಸದ್ಬ್ರಾಹ್ಮಣರು ಮಾತ್ರ ಮಂತ್ರಗಳನ್ನು ಪಠಿಸಬೇಕು. ಕಲಿಯುಗದಲ್ಲಿ ಅಂತಹ ಬ್ರಾಹ್ಮಣರು ದೊರೆಯುವುದಿಲ್ಲವಾದ್ದರಿಂದ ಎಲ್ಲ ವಿದ್ಯುಕ್ತ ವೈದಿಗಳ ಯಜ್ಞಗಳನ್ನು ನಿಷೇಧಿಸಿದೆ. ಆದುದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಈ ಯುಗದಲ್ಲಿ ಒಂದು ಬಗೆಯ ಯಾಗವನ್ನು ಮಾತ್ರ ಮಾಡಬಹುದೆಂದು ಹೇಳಿದ್ದಾರೆ. ಇದು ಸಂಕೀರ್ತನ ಯಜ್ಞ ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎನ್ನುವ ಮಹಾಮಂತ್ರವನ್ನು ಸಂಕೀರ್ತನೆ ಮಾಡುವುದು. ಬ್ರಾಹ್ಮಣರು ಎರಡನೆಯ ಮಾತಾಜಿ. ಆಯ್ತು ಮಾತಾಜಿ. ಇನ್ನೊಂದು ಬ್ರಾಹ್ಮಣರು ಎರಡನೇ
ಹರೇ ಕೃಷ್ಣ ಮಗು. ಬ್ರಾಹ್ಮಣರು ಎರಡನೆಯ ಬಾರಿ ವೈದಿಕ ಮಂತ್ರಗಳನ್ನು ಪಠಿಸಿ ವಿದ್ಯುಕ್ತ ಕ್ರಮಗಳನ್ನು ನಡೆಸುತ್ತಿದ್ದಾಗ ಮಂದ ಮಹಾರಾಜನು ಮತ್ತೆ ಸಮೃದ್ಧವಾಗಿ ದವಸ ಧಾನ್ಯಗಳನ್ನು ಹರಿವು ಗೋವುಗಳನ್ನು ಅವರಿಗೆ ಕೊಟ್ಟನು. ದಾನವಾಗಿ ಕೊಟ್ಟ ಎಲ್ಲಾ ಗೋವುಗಳಿಗೂ ಜರಾತಾರಿಯು ಕಸೂತಿ ವಸ್ತ್ರಗಳನ್ನು ಹಾಕಿದ್ದರು. ಅವುಗಳ ಕೊಂಬುಗಳಿಗೆ ಚಿನ್ನದ ಉಂಗುರಗಳನ್ನು ಹಾಕಿದ್ದರು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡನ್ನು ಹಾಕಲಾಗಿತ್ತು. ಅವು ಪುಷ್ಪಮಾಲೆಗಳನ್ನು ಧರಿಸಿದ್ದವು. ತನ್ನ ಅದ್ಭುತ ಮಗುವಿನ ಕಲ್ಯಾಣಕ್ಕಾಗಿ ಅವನು ಅಷ್ಟೊಂದು ಗೋವುಗಳನ್ನು ದಾನ ಮಾಡಿದ್ದ. ಪ್ರತಿಯಾಗಿ ಬ್ರಾಹ್ಮಣರು ತುಂಬಿದ ಹೃದಯದಿಂದ ಹರಸಿದರು. ಸದ್ಬ್ರಾಹ್ಮಣರ ಆಶೀರ್ವಾದವು ಎಂದೂ ವಿಫಲವಾಗುವುದಿಲ್ಲ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದ ಧನ್ಯವಾದಗಳು ಮಾತಾಜಿ. ಈ ಸಮಾರಂಭ ನಡೆದ ಸ್ವಲ್ಪ ಕಾಲದ ಮೇಲೆ ತಾಯಿ ಯಶೋದೆಯು ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಿದ್ದಾಗ ಮಗುವು ಬಹು ಭಾರವಾದಂತೆ ಎನ್ನಿಸಿತು. ಮಗುವನ್ನು ಎತ್ತಿಕೊಳ್ಳಲು ಸಾಧ್ಯವಾಗದೆ ಅವಳು ಇಷ್ಟವಿಲ್ಲದೆ ಮಗುವನ್ನು ನೆಲದ ಮೇಲೆ ಮಲಗಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಆಕೆಯು ಮನೆಗೆಲಸದಲ್ಲಿ ಮಗ್ನಳಾದಳು. ಆ ಹೊತ್ತಿಗೆ ಕಂಸನ ಆದೇಶಕ್ಕೆ ಅನುಗುಣವಾಗಿ ತೃಣಾವರ್ತ ಎಂಬ ಹೆಸರಿನ ಅವನ ಸೇವಕನೊಬ್ಬನು ಸುಂಟರ ಗಾಳಿಯ ರೂಪದಲ್ಲಿ ಕಾಣಿಸಿಕೊಂಡನು. ಮಗುವನ್ನು ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಅವನು ವೃಂದಾವನದಲ್ಲೆಲ್ಲ ಧೂಳುಮಯವಾದ ಗಾಳಿಯನ್ನು ಎಬ್ಬಿಸಿದನು. ಇದರಿಂದಾಗಿ ಕೆಲವೇ ಕ್ಷಣಗಳಲ್ಲಿ ಎಲ್ಲರ ಕಣ್ಣುಗಳು ಮುಚ್ಚಿ ಹೋದವು. ಇಡೀ ವೃಂದಾವನ ಪ್ರದೇಶವು ಯಾರಿಗೂ ತಾನೇ ಇತರರಾಗಲಿ ಕಾಣದಷ್ಟು ಕತ್ತಲೆಯಾಯಿತು. ಈ ಅನಾಹುತದ ಕಾಲದಲ್ಲಿ ಮಗುವನ್ನು ಸುಂಟರ ಗಾಳಿಯು ಎತ್ತಿಕೊಂಡು ಹೋಯಿತು. ತಾಯಿ ಯಶೋದೆಗೆ ಅದು ಕಾಣಿಸಲಿಲ್ಲ. ಅವಳು ಕರುಣಾಜನಕವಾಗಿ ಅಳಲು ಪ್ರಾರಂಭಿಸಿದಳು. ತನ್ನ ಕರುವನ್ನು ಕಳೆದುಕೊಂಡ ಹಸುವಿನಂತೆ ಅವಳು ನೆಲಕ್ಕೆ ಬಿದ್ದಳು. ತಾಯಿ ಯಶೋದೆಯು ಇಂತಹ ದೈನ್ಯಾವಸ್ಥೆಯಲ್ಲಿ ಅಳುತ್ತಿದ್ದಾಗ ಕೂಡಲೇ ಎಲ್ಲ ಗೋಪಿಯರು ಬಂದು ಮಗುವನ್ನು ಹುಡುಕಲಾರಂಭಿಸಿದರು. ಆದರೆ ಅವನನ್ನು ಕಾಣದೆ ಅವರಿಗೆ ನಿರಾಸೆಯಾಯಿತು. ಮಗುವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡ ತೃಣಾವರ್ತನು ಆಕಾಶದಲ್ಲಿ ಬಹು ಎತ್ತರಕ್ಕೆ ಹಾರಿದನು. ಆದರೆ ಮಗುವು ಎಷ್ಟು ಭಾರವಾಯಿತು ಎಂದರೆ ಇದ್ದಕ್ಕಿದ್ದಂತೆ ಅವನಿಗೆ ಮುಂದಕ್ಕೆ ಹೋಗಲು ಸಾಧ್ಯವೇ ಆಗಲಿಲ್ಲ. ತನ್ನ ಸುಂಟರ ಗಾಳಿಯ ಚಟುವಟಿಕೆಯನ್ನು ಅವನು ನಿಲ್ಲಿಸಬೇಕಾಯಿತು. ಕೃಷ್ಣನು ತಾನೇ ಭಾರವಾಗಿ ರಾಕ್ಷಸನನ್ನು ಕೆಳಕ್ಕೆ ಅದುಮಲು ಪ್ರಾರಂಭಿಸಿದ. ಪ್ರಭುವು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡ. ತೃಣಾವರ್ತನೆಗೆ ಮಗುವು ಪರ್ವತದಷ್ಟು ಭಾರವಾಯಿತು ಎನ್ನಿಸಿತು. ಮಗುವಿನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಹೆಣಗಾಡಿದ. ಆದರೆ ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗುಡ್ಡೆಯ ಗುಳಿಯಿಂದ ಹೊರಕ್ಕೆ ಬಂದವು. ಭಯಂಕರವಾಗಿ ಅರಚುತ್ತಾ ಅವನು ವೃಂದಾವನದ ಭೂಮಿಗೆ ಬಿದ್ದು ಪ್ರಾಣ ಬಿಟ್ಟ. ಶಿವನ ಬಾಣವು ದೇಹದಿಂದ ಹೊಕ್ಕಾಗ ತ್ರಿಪುರಾಸುರನು ಬಿದ್ದಂತೆಯೇ ಅವನೂ ಬಿದ್ದ. ಅವನು ಕಲ್ಲು ನೆಲದ ಮೇಲೆ ಬಿದ್ದು ಅಂಗಾಂಗಗಳೆಲ್ಲ ಜಜ್ಜಿ ಹೋದವು. ವೃಂದಾವನದ ನಿವಾಸಿಗಳಿಗೆಲ್ಲ ಅವನ ದೇಹವು ಕಾಣಿಸಿತು. ರಾಕ್ಷಸನು ಸತ್ತು ಮಗು ಕೃಷ್ಣನು ಅವನ ದೇಹದ ಮೇಲೆ ಸಂತೋಷದಿಂದ ಹಾಡುತ್ತಿರುವುದನ್ನು ಕಂಡು ಗೋಪಿಯರು ಕೂಡಲೇ ಕೃಷ್ಣನನ್ನು ಬಹುವಾಗಿ ಪ್ರೀತಿಯಿಂದ ಎತ್ತಿಕೊಂಡರು. ತಮ್ಮ ಪ್ರೀತಿಯ ಮಗು ಕೃಷ್ಣನನ್ನು ಮತ್ತೆ ಪಡೆದವೆಂದು ಎಲ್ಲ ಗೋಪಾಲಕರಿಗೂ ಗೋಪಿಯರಿಗೂ ಬಹು ಸಂತೋಷವಾಯಿತು. ರಾಕ್ಷಸನು ತಿಂದು ಹಾಕಲು ಮಗುವನ್ನು ಎತ್ತಿಕೊಂಡು ಹೋದರೂ ಹಾಗೆ ಮಾಡಲಾರದೆ ತಾನೇ ಸತ್ತು ಕೆಳಗೆ ಉರುಳಿದ್ದು ಎಷ್ಟು ಆಶ್ಚರ್ಯದ ಸಂಗತಿ ಎಂದು ಮಾತನಾಡಲು ಪ್ರಾರಂಭಿಸಿದರು. ಕೆಲವರು ಸನ್ನಿವೇಶಗಳನ್ನು ಸಮರ್ಥಿಸಿದರು. ಇದು ಸರಿಯೇ ಆಯಿತು. ಬಹು ಪಾಪಿಗಳು ತಮ್ಮ ಪಾಪ ಕಾರ್ಯಗಳ ಫಲವಾಗಿಯೇ ಸಾಯುತ್ತಾರೆ. ಮಗು ಕೃಷ್ಣನು ಧರ್ಮಿಷ್ಠ. ಆದುದರಿಂದಲೇ ಎಲ್ಲ ಭಯಂಕರ ಸನ್ನಿವೇಶಗಳಲ್ಲಿಯೂ ಅವನು ಪಾರಾಗುತ್ತಾನೆ. ನಾವು ಹಿಂದಿನ ಜನ್ಮಗಳಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸಿ ಬಹು ಐಶ್ವರ್ಯವನ್ನು ದಾನ ಮಾಡಿ ಜನರ ಕಲ್ಯಾಣಕ್ಕಾಗಿ ಧರ್ಮ ಕಾರ್ಯಗಳನ್ನು ಮಾಡಿ ನಾವು ದೊಡ್ಡ ಯಜ್ಞಗಳನ್ನು ಮಾಡಿದ್ದಿರಬೇಕು. ಇಂತಹ ಧರ್ಮ ಕಾರ್ಯಗಳಿಂದಲೇ ಮಗುವು ಎಲ್ಲ ಅಪಾಯದಿಂದ ಪಾರಾಗುತ್ತಾನೆ ಎಂದರು. ಹರೇ ಕೃಷ್ಣ. ನೆಕ್ಸ್ಟ್ ಯಾರು? ಮೋಟೋಜಿ ಯಾರು? ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಎಲ್ಲಿಂದ ಓದ್ಬೇಕು? ಅಲ್ಲಿ ನೆರೆದಿದ್ದ ಗೋಪಿಯರು. ಲಾಸ್ಟ್ ಪ್ಯಾರ. ಓದ್ತೀನಿ. ಅಲ್ಲಿ ನೆರೆದಿದ್ದ ಗೋಪಿಯರು ತಮ್ಮ ತಮ್ಮಲ್ಲೇ ಹೀಗೆ ಮಾತನಾಡಿಕೊಳ್ಳುತ್ತಿದ್ದರು.
ಪೂರ್ವದ ಜನ್ಮಗಳಲ್ಲಿ ನಾವು ಯಾವ ಬಗೆಯ ತಪಸ್ಸುಗಳನ್ನು ಆಚರಿಸಿದ್ದೇವೋ, ಎಂತೆಂತಹ ಪ್ರಾಯಶ್ಚಿತ್ತ ವ್ರತಗಳನ್ನು ಮಾಡಿದ್ದೇವೋ ಊಹಿಸಲಾರವಲ್ಲ. ನಾವು ದೇವೋತ್ತಮ ಪರಮ ಪುರುಷನನ್ನು ಚೆನ್ನಾಗಿ ಪೂಜಿಸುತ್ತಿರಬೇಕು. ಅವನಿಗಾಗಿ ಅನೇಕ ಬಗೆಯ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಿರಬೇಕು. ಹಾಗೂ ಸಾಲು ಮರಗಳನ್ನು ನೆಡಿಸುವುದು, ಬಾವಿಗಳನ್ನು ತೋಡಿಸುವುದೇ ಮುಂತಾದ ಪುಣ್ಯ ಕಾರ್ಯಗಳನ್ನು ಬಹುವಾಗಿ ಮಾಡುತ್ತಿರಬೇಕು. ಈ ಪುಣ್ಯ ಕರ್ಮಗಳ ಫಲವೇ ಇರಬೇಕು. ಸತ್ತು ಹೋಗಿದ್ದಾನೆಂದು ನಾವಂದುಕೊಂಡಿದ್ದ ನಮ್ಮ ಮಗು ನಮಗೆ ದಕ್ಕಿತು. ಅದರ ಬಂಧು ಮಿತ್ರರನ್ನು ಸಂತೋಷಗೊಳಿಸಲು ಆ ಮಗು ಬಂದಿದೆ. ಇಂತಹ ಆಶ್ಚರ್ಯಕರ ಘಟನೆಗಳನ್ನು ನೋಡಿದ ನಂದ ಮಹಾರಾಜನು ವಸುದೇವನಾಡಿದ ಮಾತುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕತೊಡಗಿದನು. ಈ ಘಟನೆಯ ನಂತರ ಯಶೋದೆಯು ಒಮ್ಮೆ ಮಗುವನ್ನು ಲಾಲಿಸುತ್ತಾ ತಟ್ಟುತ್ತಿದ್ದಾಗ ಅವಳ ಸ್ತನದಿಂದ ಅಗಾಧವಾದ ಹಾಲು ಹರಿಯಿತು. ಅವಳು ತನ್ನ ಬೆರಳುಗಳಿಂದ ಮಗುವಿನ ಬಾಯನ್ನು ತೆರೆದಾಗ ಅದರಲ್ಲಿ ಇದ್ದಕ್ಕಿದ್ದಂತೆ ಬ್ರಹ್ಮಾಂಡವನ್ನೇ ಕಂಡಳು. ಅವನ ಬಾಯಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಬೆಳಗುವ ಆಕಾಶಕಾಯಗಳು ಮತ್ತು ನಕ್ಷತ್ರಗಳು ಸೇರಿದಂತೆ ಇಡೀ ಆಕಾಶ, ಸೂರ್ಯ, ಚಂದ್ರ, ಅಗ್ನಿ, ವಾಯು, ಸಮುದ್ರಗಳು, ದ್ವೀಪಗಳು, ಪರ್ವತಗಳು, ನದಿಗಳು, ಕಾಡುಗಳು ಮತ್ತು ಸಕಲ ಚರಾಚರ ವಸ್ತುಗಳನ್ನು ಕಂಡಳು. ಇದನ್ನು ನೋಡಿ ತಾಯಿ ಯಶೋದೆಯ ಹೃದಯವು ಡವಡವನೆ ಹೊಡೆದುಕೊಳ್ಳಲು ಆರಂಭಿಸಿತು. ಇದು ಎಷ್ಟು ಬೆರಗುಗೊಳಿಸುವಂಥದ್ದು ಎಂದು ತನಗೆ ತಾನೇ ಹೇಳಿಕೊಂಡಳು. ಅವಳಿಗೆ ಮಾತನಾಡಲು ಸಾಧ್ಯವೇ ಆಗಲಿಲ್ಲ. ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ಟಳು. ಅಚ್ಚರಿಯ ಯೋಚನೆಗಳಲ್ಲಿ ಅವಳು ಮುಳುಗಿ ಹೋಗಿದ್ದಳು. ತನ್ನ ತಾಯಿಯ ತೊಡೆಯ ಮೇಲೆ ಮಲಗಿರುವಾಗಲೇ ಕೃಷ್ಣನು ದೇವೋತ್ತಮ ಪರಮ ಪುರುಷನ ವಿಶ್ವರೂಪವನ್ನು ತೋರಿಸುವುದು, ತಾಯಿ ತೊಡೆಯ ಮೇಲೆ ಮಲಗಿರುವ ಮಗುವಿನ ರೂಪದಲ್ಲಿರಲಿ ಅಥವಾ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಸಾರಥಿಯಾಗಿರಲಿ, ದೇವೋತ್ತಮ ಪರಮ ಪುರುಷನೇ ಎನ್ನುವುದನ್ನು ತೋರಿಸುತ್ತದೆ. ಧ್ಯಾನದಿಂದ ಅಥವಾ ಬೇರೆ ಯಾವುದೋ ಕೃತಕ ಭೌತಿಕ ಚಟುವಟಿಕೆಗಳಿಂದ ಮನುಷ್ಯನು ದೇವರಾಗಬಹುದು ಎನ್ನುವ ನಿರಾಕಾರವಾದಿಯ ಕಲ್ಪನೆಯು ಸುಳ್ಳು ಎಂದು ಇದು ಸಾರುತ್ತದೆ. ಯಾವ ಸ್ಥಿತಿಯಲ್ಲೇ ಆಗಲಿ, ಅಂತಸ್ತಿನಲ್ಲೇ ಆಗಲಿ, ದೇವರು ದೇವರೇ. ಜೀವಿಗಳು ಯಾವಾಗಲೂ ಪರಮ ಪ್ರಭುವಿನ ಭಾಗಗಳು ಅಷ್ಟೇ. ದೇವೋತ್ತಮ ಪರಮ ಪುರುಷನ ಊಹಾತೀತವಾದ ಮಾನವಾತೀತ ಶಕ್ತಿಗೆ ಅವರು ಎಂದೂ ಸಮನಾಗಲಾರರು. ತೃಣಾವರ್ತನೆಗೆ ಮೋಕ್ಷದ ಅನುಗ್ರಹ ಎನ್ನುವ 7ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ. ಹರೇ ಕೃಷ್ಣ. ಚೆನ್ನಾಗಿತ್ತಲ್ಲ ತೃಣಾವರ್ತ. ತೃಣಾವರ್ತ. ವರ್ತನಿಗೆ ಮೋಕ್ಷದ ಅನುಗ್ರಹ, ಅವನಿಗೆ ಮೋಕ್ಷ ಕೊಡ್ತಾನೆ ಭಗವಂತ. ಯಾರ್ಯಾರು ರಾಕ್ಷಸರೆಲ್ಲ ಸಾಯ್ತಾರೆ, ಅವ್ರು ಕೃಷ್ಣನನ್ನು ನೋಡ್ತಾರೆ, ಅವರಿಗೆಲ್ಲ ಮೋಕ್ಷ ಕೊಡ್ತಾನೆ. ನಾವು ಸಹ ನೋಡಿ ಸಾಯ್ಬೇಕಲ್ವಾ ಕೃಷ್ಣನನ್ನು. ಹರೇ ಕೃಷ್ಣ. ನೋಡ್ಲಿಕ್ಕೆ ಆಗ್ತದೆ ನಮ್ಗೆ ಕೃಷ್ಣನನ್ನು? ಆಗ್ತದೆ ಮಾತಾಜಿ. ಕಿವಿಯಿಂದ ನೋಡ್ಬೇಕು. ಹರೇ ಕೃಷ್ಣ. ಕಿವಿಯಿಂದ ನೋಡ್ಬೇಕಂತೆ. ಕಿವಿ ಶ್ರವಣದಿಂದ ನೋಡ್ಬೋದು. ಕೊನೆಗೆ ಅವನ್ ನಾಮನ ಬರುತ್ತಾ ನೋಡ್ಬೇಕು. ಹೌದು, ಅದನ್ನೇ ಹೇಳಿದ್ದಾರೆ ಪ್ರಭುಪಾದ. ನೋಡಿ, ಯಾವುದೇ ಕತೆ ಒಂದು ಹೇಳುವಾಗ ಅವರು ಡೈರೆಕ್ಟ್ ಕತೆ ಕೊಡ್ಲಿಲ್ಲ ನೋಡಿ, ಅದ್ರ ಬಗ್ಗೆ ಶ್ರವಣ ಕೀರ್ತನ ಅದರ ಬಗ್ಗೆ ಕೊಡ್ತಾರೆ. ಇಲ್ಲಿ ಅದನ್ನೇ ಹೇಳ್ತಾರೆ ನೋಡಿ. ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಯಾವಾಗ್ಲೂ 6 ಭಾಗ್ಯಗಳಿವೆ. ಭಗವಂತನ ಬಗ್ಗೆ ಇಡೀ ವರ್ಣಿಸಿ ಆಮೇಲೆ ಈ ಕಥೆಯನ್ನು ಕೊಟ್ಟಿದ್ದಾರೆ. ಯಾವ್ದೆಲ್ಲ 6 ಭಾಗ್ಯ ಅಂದ್ರೆ ಸಂಪೂರ್ಣ ಐಶ್ವರ್ಯ, ಅವನಿಗೆ ಸಂಪೂರ್ಣ ಐಶ್ವರ್ಯ, ಸೌಂದರ್ಯ, ಶಕ್ತಿ, ಕೀರ್ತಿ, ಜ್ಞಾನ ಮತ್ತೆ ವೈರಾಗ್ಯ ಸಂಪೂರ್ಣವಾಗಿರುವಂತವನು ಅವನು ಭಗವಾನ್ ಅಲ್ವಾ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಸಂಪೂರ್ಣವಾದ ಚೆಲುವು, ಸಂಪತ್ತು, ಸೌಂದರ್ಯ, ಶಕ್ತಿ, ಕೀರ್ತಿ, ಜ್ಞಾನ, ವೈರಾಗ್ಯ ಇದೆಲ್ಲ ಶಾಶ್ವತವಾಗಿದೆ ಭಗವಂತನಿಗೆ ಅಂತ ಹೇಳ್ತಾರೆ. ಸಂಪೂರ್ಣವಾಗಿ ಇದೆ, ಶಾಶ್ವತವಾಗಿ ಇದೆ ಅಂತ ಹೇಳ್ತಾರೆ. ಈ ವಿವಿಧ ಅವತಾರಗಳಲ್ಲಿ ಪ್ರಭುವಿನ ದಿವ್ಯ ಕಾರ್ಯಗಳಲ್ಲಿ ಕುರಿತು ಕೇಳಲು ಬದ್ಧ ಜೀವಿಗೆ ಬೇಕಾದಷ್ಟು ಅವಕಾಶ ಇದೆ. ನಮ್ಗೆಲ್ಲ ಇದನ್ನೆಲ್ಲ ಎಷ್ಟು ಸಹ ಕೇಳ್ಬೋದು, ಆದ್ರೆ ನಮ್ಗೆ ಬೇರೆ ಬೇರೆ ವಿಷಯಗಳಲ್ಲಿ ಆಸಕ್ತಿ ಇರುವಂತಹದ್ದು ಅಲ್ವಾ. ಭಗವಂತನ ಪ್ರಭುವಿನ ಲೀಲೆಗಳು, ಕಥೆಗಳು ಎಷ್ಟೋ ಇವೆ
ಅದಕ್ಕೋಸ್ಕರ ಈ ಪುಸ್ತಕವನ್ನು ಕೂಡ ಕೃಷ್ಣ ಬುಕ್ ಕೇಳಲಿ ಅಂತಲೇ ಓದಲಿ ಅಂತಲೇ ಪ್ರಭುಪಾದರು ನಮ್ಗೆ ಬರೆದು ಕೊಟ್ಟದಿದು. ಇಲ್ಲಾಂದ್ರೆ 10ನೇ ಸ್ಕಂದದವರೆಗೆ ಹೋಗಿ ಕಾಯ್ಬೇಕಲ್ವಾ. ಅದಕ್ಕೆ ಈ ಕೃಷ್ಣ ಬುಕ್ ಅನ್ನಾದ್ರೂ ಓದಿ ಅದರಿಂದ ಅವರಿಗೆ ಸ್ವಲ್ಪ ಪರಿವರ್ತನೆ ಆಗ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಶ್ರವಣ ಮಾಡ್ಲಿ ಕೇಳಲಿ ಅಂತ ಹೇಳ್ಕೊಂಡು. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಬೇಕಾದಷ್ಟು ವಿಷಯ ಇದೆ, ಅದೇ ಬದ್ಧ ಜೀವಿಗೆ ಬೇಕಾದಷ್ಟು ಅವಕಾಶಗಳಿದ್ರು ಕೂಡ ಅವ್ರೇನ್ ಮಾಡ್ತಾರೆ, ಅದನ್ನು ಓದ್ತಾ ಇಲ್ಲ. ಅವರಿಗೆ ಬೇರೆ ಬೇರೆ ಭೌತಿಕ ವಿಷಯದಲ್ಲಿ, ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಜಾಸ್ತಿ. ಈ ತರ ಕಥೆಗಳು, ಕಾದಂಬರಿಗಳು ಅದನ್ನೆಲ್ಲ ಓದ್ತಾರೆ. ಆದ್ರೆ ಅದನ್ನೆಲ್ಲ ಓದಿದ್ರೆ ಏನಾಗ್ತದೆ, ನಮ್ಗೆ ಒಂದ್ ಸ್ವಲ್ಪ ಸಮಯ ಓದ್ತೇವೆ, ಮರ್ತು ಬಿಡ್ತೇವೆ. ಆದ್ರೆ ಭಗವಂತನ ಕಥೆಗಳು ಹಾಗೆಲ್ಲ, ಎಷ್ಟು ಸಲ ಓದಿದ್ರು ಕೂಡ ಅಮೃತವನ್ನು ಸವಿದಂತೆ ಆಗ್ತಿತ್ತಂತೆ ಅರ್ಜುನನಿಗೆ. ಹಾಗೆ ಇನ್ನು ಕೇಳುವ ಅಂತ ಆಗ್ತದೆ ಅಲ್ವಾ. ಇಲ್ಲಿ ಭಗವದ್ಗೀತೆಯಲ್ಲಿ ಜನ್ಮ ಕರ್ಮಚ ಮೇ ದಿವ್ಯಂ ಅಂತ ಹೇಳಿದ್ರೆ, ಅಂದ್ರೆ ಭಗವಂತ ಅವನ ಜನ್ಮ ಮತ್ತೆ ಕರ್ಮಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಏನಾಗ್ತದೆ, ಭಗವಂತನ ಹುಟ್ಟು ಸಾವು, ಅವನ ಲೀಲೆಗಳು, ಅವನ ರೂಪದ ಬಗ್ಗೆ ಇದೆಲ್ಲ ನಾವು ಕೇಳ್ತಾ ಕೇಳ್ತಾ ನಮ್ಮ ಇನ್ನೊಂದು ನಾವು ಭಗವಂತನ ಧಾಮಕ್ಕೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಜನ್ಮ ಕರ್ಮಚ ಮೇ ದಿವಂ ಏವಂ ಏವೇಕ್ತಿ ತೆಕ್ವಾ ದೇಹಂ ಪುನರ್ಜನ್ಮ ನೇತಿ ಮಾಮೇತಿ ಸೋರ್ಜ. ಪುನರ್ಜನ್ಮ ಇಲ್ಲ ಅಂತ ಹೇಳಿದ್ದಾರೆ ಅಲ್ವಾ. ಪ್ರಭುವಿನ ಲೀಲೆಗಳು, ಕಾರ್ಯಗಳು ಭೌತಿಕವಲ್ಲ. ಇದು ನಮ್ಮ ಈ ಪ್ರಪಂಚದಲ್ಲಿ ನಡೆಯುವಂತದ್ದೆಲ್ಲ ಭೌತಿಕವಾದದ್ದು ಲೀಲೆಗಳು ಅಲ್ವಾ. ಭಗವಂತನ ಲೀಲೆಗಳು ಶಾಶ್ವತವಾದದ್ದು, ಅಲೌಕಿಕ ಅಂತ ಹೇಳ್ತಾರೆ. ಅದಕ್ಕೆ ಈ ಭೌತಿಕದ ಯಾವುದು ಗುಣಗಳು ಕೂಡ ಇಲ್ಲ ಆ ಲೀಲೆಗಳಿಗೆ. ಅವು ಭೌತಿಕ ಕಲ್ಪನೆಯನ್ನು ಮೀರಿದವು ಅಂತ ಹೇಳ್ತಾರೆ. ಅವರ ಇಂತಹ ಅಸಾಧಾರಣ ಕಾರ್ಯಗಳ ವಿಷಯಗಳನ್ನು ಕೇಳಿದರೆ ಬದ್ಧ ಆತ್ಮಕ್ಕೆ ಪ್ರತಿಫಲ, ಅಂದ್ರೆ ಇಂತಹ ಅಸಾಧಾರಣ ಕಾರ್ಯಗಳ ವಿಷಯಗಳನ್ನು ಕೇಳಿದ್ರೆ ಬದ್ಧ ಆತ್ಮಕ್ಕೆ ಪ್ರತಿಫಲ ಉಂಟು ಅಂತ ಹೇಳ್ತಾರೆ. ಏನ್ ಪ್ರತಿಫಲ ಅಂತ ಹೇಳಿದ್ರೆ, ನಾವು ಕೇಳ್ತಾ ಕೇಳ್ತಾ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣ ಮಾಡ್ತಾ ಮಾಡ್ತಾ ಹೋದಾಗ ಶೃಣತಾ ಸುಖತಾಂ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ರದ್ದಂತಸ್ತು ಹೆಬದ್ರಾಣಿ ವಿದೋನೋತಿ ಸುರಸತಾಂ ಅಂತ ಹೇಳಿದ. ಅಂದ್ರೆ ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳು, ಎಷ್ಟೋ ಜನ್ಮದಿಂದ ಬಂದಂತಹ ಕಲ್ಮಶಗಳಿರ್ಬೋದು, ಅಥವಾ ಈ ಕಾಮ, ಲೋಭ, ಹರಿಷಡ್ವರ್ಗಗಳಿವೆಲ್ಲ, ಇವೆಲ್ಲಗಳು ಹೊರಟು ಹೋಗ್ತವೆ ಅಂತ ಹೇಳಿದ್ರೆ, ಒಮ್ಮೆಲೆ ಹೋಗುದಿಲ್ಲ, ಶ್ರವಣ ಮಾಡಿ 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 ಅದು ತೊಳೆದು ಹೋಗ್ತಾ ಇದೆ. ಹೇಗೆ ಚೇತು ದರ್ಪಣ ಮಾರ್ಜನಂ ಅಂತ ಹೇಳ್ತಾರೆ ನೋಡಿ, ಅದೇ ತರ ಈ ಕಲ್ಮಶಗಳು ಕೂಡ ಹೊರಟು ಹೋಗ್ತಾ ಇರ್ತವೆ ನಮ್ಮಲ್ಲಿಂದ ಅಂತ ಹೇಳ್ತಾರೆ. ಪ್ರಭುಪಾದರು ಚಂದ ಬರೆದಿದ್ದಾರೆ. ಶ್ರವಣವೇ ಪ್ರಭುವಿನೊಡನೆ ಸಂಯೋಗ ಮಾಡಲು ಒಂದು ಅವಕಾಶ. ನಮ್ಗೆ ಭಗವಂತನನ್ನು ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ನಾವೀಗ ಹೇಳಿದ್ದೇವೆ. ಆದ್ರೆ ಭಗವಂತನ ಜೊತೆಯಲ್ಲಿ ನಾವು ಇರ್ಬೋದು. ಈಗ ಈ ಕೃಷ್ಣ ಬುಕ್ ಅದ್ರಲ್ಲಿ ಭಗವಂತನದ್ದೇ ಇರುವಂತದ್ದು, ಕತೆ ಲೀಲೆಗಳು, ಅವನ ಜೊತೆಯಲ್ಲಿ ನಾವಿದ್ದ ಹಾಗೆ ಆಗ್ತದೆ. ಅದ್ರ ಶ್ರವಣ ಮಾಡಿದ್ರೆ ಅವನ ಒಂದು ಸಂಪರ್ಕದಲ್ಲಿ ನಾವಿದ್ದ ಹಾಗೆ ಆಗ್ತದೆ ಅಂತ ಇಲ್ಲಿ ಪ್ರಭುಪಾದರು ಬರೀತಾರೆ. ಶ್ರವಣವೇ ಪ್ರಭುವಿನೊಡನೆ ಸಹಯೋಗ ಮಾಡಲು ಒಂದು ಅವಕಾಶ. ಅವನ ಕಾರ್ಯಗಳನ್ನು ಕುರಿತು ಕೇಳುವುದೆಂದ್ರೆ ದಿವ್ಯ ಸ್ವಭಾವಕ್ಕೆ ಏರಿದಂತೆ. ನಾವು ಕೂಡ ಆ ದಿವ್ಯ ಅವರ ಲೀಲೆಗಳು, ಈ ಒಂದು ಕಥೆಗಳೆಲ್ಲ ಇದೆ ಅಲ್ವ, ಅವು ಅಲೌಕಿಕವಾದದ್ದು ಅಂತ ಹೇಳ್ತಾರೆ. ಶ್ರವಣ ಮಾತ್ರವೇ ಸಾಕು. ಕತೆ, ನಾಟಕ, ಕಾದಂಬರಿಗಳ ರೂಪದಲ್ಲಿ ಇತರ ಬದ್ಧ ಜೀವಿಗಳ ವಿಷಯಗಳನ್ನು ಕೇಳಲು ಯಾವುದೇ ಬದ್ಧ ಜೀವಿಗೆ ಸಹಜ ಒಲವು ಇರ್ತದೆ. ಅಂದ್ರೆ ಎಲ್ಲರಿಗೆ ಈ ಕತೆ, ಕಾದಂಬರಿ ಇದೆಲ್ಲ ಓದ್ಲಿಕ್ಕೆ ಒಂದು ಇಷ್ಟ ಇರ್ತದೆ, ಕೇಳಲಿಕ್ಕೆ. ಆದ್ರೆ ಅದನ್ನು ನಾವೇನ್ ಮಾಡ್ಬೇಕು, ಈ ಕೃಷ್ಣ ಕತೆ ಕೇಳಲಿಕ್ಕೆ, ಕೃಷ್ಣನ ಗುಣ ರೂಪ ಲೀಲೆಗಳ ಬಗ್ಗೆ ಕೇಳಲಿಕ್ಕೆ ಒಲವು ತೋರ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಆ ಒಲವನ್ನು ಈಚೆ ಕಡೆ ತಿರುಗಿಸಬೇಕು, ನಮ್ಮ ಇಂದ್ರಿಯಗಳನ್ನು ಕೃಷ್ಣ ಪ್ರಜ್ಞೆಗೆ ತರಬೇಕು. ಆಗ ಈ ಕಥೆಗಳನ್ನೆಲ್ಲ ಓದ್ಲಿಕ್ಕೆ ನಮ್ಗೆ ಮನಸ್ಸು ಬರ್ತದೆ, ಇನ್ನು ಓದುವ ಅಂತ ಆಗ್ತದೆ. ಇತರರ ವಿಷಯ ಕೇಳುವುದರಲ್ಲಿರುವ ಒಲವನ್ನು ಪ್ರಭುವಿನ ಲೀಲೆಗಳನ್ನು ಕೇಳಲು ನಾವು ಬಳಸಿಕೊಳ್ಬೇಕು. ಆಗ ನಮ್ಗೆ ವ್ಯಕ್ತಿಯು ಕೂಡಲೇ ತನ್ನ ದಿವ್ಯ ಸ್ವಭಾವದೆಡೆಗೆ ನಡೆಯತೊಡಗಬಹುದು. ನಮ್ಮ ದಿವ್ಯ ಸ್ವಭಾವ ಯಾವುದು ಅಂದ್ರೆ, ನಾವು ಭಗವಂತನ ಸೇವಕ, ಅವನ ಸೇವೆ ಮಾಡುದು ನಮ್ಮ ಕರ್ತವ್ಯ ಅನ್ನೋದನ್ನು ನಾವು ಮರ್ತು ಬಿಟ್ಟಿದ್ದೇವೆ. ಈ ಮಾಯೆಗೆ ಒಳಗಾಗಿ, 3 ಗುಣಗಳಿಗೆ ಒಳಗಾಗಿ ನಮ್ ಕೆಲಸ ಮಾಡ್ತಾ ಇದ್ದೇವೆ. ಅದನ್ನು ನಾವು ಇಲ್ಲಿ ಈ ಲೀಲೆಗಳ ಸುಂದರ ಮಾತ್ರವಲ್ಲ, ಮನಸ್ಸಿಗೂ ಸಂತೋಷ ಪಡುತ್ತವೆ. ನಾವು ಭಗವಂತನ ಸೇವಕರು ಅನ್ನೋದನ್ನು ನಾವು ಪುನಃ ನೆನಪು ಮಾಡ್ಕೊಳ್ಬಹುದು. ಪ್ರಭುವಿನ ಲೀಲೆಗಳನ್ನು ಕುರಿತು ಕೇಳುವ ಅವಕಾಶವನ್ನು ಯಾರಾದ್ರೂ ಉಪಯೋಗಿಸಿಕೊಂಡರೆ ಭೌತಿಕ ಪ್ರಕೃತಿಯೊಂದಿಗೆ ಬಹು ಕಾಲದಿಂದಿರುವ ಸಹಯೋಗದಿಂದಾಗಿ ಹೃದಯದಲ್ಲಿ ತುಂಬಿದ ಧೂಳಿನ ಕೊಳೆಯನ್ನು ಕೂಡಲೇ ತೊಳೆಯಬಹುದು. ಅಂದ್ರೆ ಈ ಅಲೌಕಿಕವಾದ ಈ ಗ್ರಂಥ, ಇದನ್ನ ನಾವು ಓದಿದ್ರೆ ನಮ್ಮಲ್ಲಿರುವಂತ ಈ ಕೊಳೆಗಳೆಲ್ಲ ಹೊರಟು ಹೋಗ್ತವೆ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣನ ದಿವ್ಯ ನಾಮವನ್ನು ಕುರಿತು ಕೇಳಿದ್ರೆ ಸಾಕು, ಹೃದಯದಿಂದ ಎಲ್ಲ ಐಹಿಕ ಕಲ್ಮಶಗಳನ್ನು ತೊಳೆದು ಬಿಡಬಹುದು ಎಂದು ಚೈತನ್ಯ ಮಹಾಪ್ರಭುಗಳು ಬೋಧಿಸಿದ್ದಾರೆ. ಚೈತನ್ಯ ಮಹಾಪ್ರಭುಗಳು ಕೂಡ ಹೇಳಿದ್ದಾರೆ, ಎಲ್ಲ ಕಲ್ಮಶ ನಮ್ದು ಹೋಗ್ತದೆ. ಅದೇ ಚೇತೋದರ್ಪಣ ಅವರದ್ದೇ ಬರ್ದದಲ್ವಾ ಅದು, ಚೈತನ್ಯ ಮಹಾಪ್ರಭುಗಳ ಶಿಕ್ಷಾಷ್ಟಕಮಲ್ಲಿ ಹೇಳಿದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಹಲವು ಮಾರ್ಗಗಳು ಇದೆ. ಆದ್ರೆ 3 ಮಾರ್ಗ ನಿಮ್ಗೆ ಗೊತ್ತಿದೆಯಲ್ಲ, ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ,
ಅಲ್ವಾ? ಜ್ಞಾನ ಮಾರ್ಗ, ಅಷ್ಟಾಂಗ ಮಾರ್ಗ, ಏನೇನೋ ಮಾಡ್ತಾರಲ್ಲ, ಯೋಗ ಮಾಡುದು, ಜ್ಞಾನ ಮಾರ್ಗ, ಕರ್ಮಯೋಗ, ಇದನ್ನೆಲ್ಲ ಮಾಡ್ತಾರೆ. ಬೇರೆ ಬೇರೆ ಮಾರ್ಗ ಇದೆ. ಆದ್ರೆ ನಮ್ಗೆ ಇಲ್ಲಿ ಪ್ರಭುಪಾದ್ರು ಏನ್ ಹೇಳ್ತಾರೆ, ಭಕ್ತಿ ಪೂರ್ವಕ ಸೇವೆಯೇ ಈ ಮಾರ್ಗವನ್ನು ಮಾಡ್ಬೇಕು. ನಾವು ಭಕ್ತಿ ಸೇವೆ ಕಾರ್ಯ ಬಹಳ ಮುಖ್ಯವಾದದ್ದು. ಅದು ಹೇಗೆ ಮಾಡುವಂತದ್ದು, ಪ್ರಾರಂಭ ಹೇಗೆ ಮಾಡುದು, ಶ್ರವಣದಿಂದ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಾ, ಅಥವಾ ನಾಲಿಗೆಯಿಂದ, ಸೇವಾಮುಖಿ ಜಿವ್ಯಾದಿ ಅಂತ ನಾಲಿಗೆಯಿಂದ ಶುರು ಮಾಡ್ಬೇಕು ನಾವು. ನಾಲಿಗೆಯಿಂದ ಜಪ ಮಾಡುವಂತಹದ್ದು, ಕೃಷ್ಣನ ಬಗ್ಗೆ ಹೇಳುವಂತಹದ್ದು, ಕೇಳುವಂತಹದ್ದು, ಇದನ್ನ ನಾವು ಪ್ರಾರಂಭ ಮಾಡ್ಬೇಕು. ಬದ್ಧ ಆತ್ಮನು ಅನುಸರಿಸಿದರೆ ತಾನಾಗಿಯೇ ಪ್ರಾಪಂಚಿಕ ಕಲ್ಮಶವು ತೊಳೆದು ಹೋಗುತ್ತದೆ ಅಂತ ಹೇಳಿ, ನಾವೆಲ್ಲ ಕೇಳಿದ್ರೆ ಸಾಕು, ಕೇಳ್ತಾ ಕೇಳ್ತಾ ನಮ್ಮ ಕಲ್ಮಶಗಳು ಹೋಗ್ತವೆ ಅಂತ ಹೇಳಿದ್ದಾರೆ. ತನ್ನ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವು ಆತನಿಗೆ ಬರುತ್ತದೆ. ಬದ್ಧ ಸ್ಥಿತಿಗೆ ಈ ಕಲ್ಮಶವೇ ಕಾರಣ. ನಾವು ಯಾಕೆ ಈ ಬದ್ಧ ಸ್ಥಿತಿಯಲ್ಲಿದ್ದೇವೆ, ಈ ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ ಅಂದ್ರೆ ಈ ಕಲ್ಮಶ ನಮ್ಮಲ್ಲಿ ತುಂಬಿಕೊಂಡಿದೆ. ಅದೆಲ್ಲ ಹೋದಾಗ, ಇದರಿಂದ ನಾವು ಮುಕ್ತಿ ಆದಾಗ ಖಂಡಿತ ನಾವು ಶುದ್ಧ ಸತ್ವ ಗುಣಕ್ಕೆ ಬರ್ತೇವೆ. ಈ ಭೌತಿಕ ಪ್ರಪಂಚದಲ್ಲಿ ಇದ್ರೂ ಕೂಡ ನಾವು ಕೃಷ್ಣನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ತೇವೆ. ಅವರಿಗೆ ಮಹಾತ್ಮರು ಅಂತ ಹೇಳ್ತಾರೆ. ಆ ಸ್ಥಿತಿಗೆ ನಾವು ಬರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ತೊಳೆದು ಹೋಗುತ್ತಲೇ ಜೀವಿಯು ತನ್ನ ಸುಪ್ತ ಕರ್ತವ್ಯವನ್ನು ಎಚ್ಚರಗೊಳ್ಳುತ್ತದೆ. ನಮ್ಮ ಕರ್ತವ್ಯ ಯಾವುದು? ಪ್ರಭುವಿನ ಸೇವೆಯೇ ಈ ಸುಪ್ತ ಕರ್ತವ್ಯ. ಪ್ರಭುವಿನ ಸೇವಕರು ನಾವು. ಭಕ್ತಿ ಸೇವೆ ಮಾಡುವುದು ನಮ್ಮ ಕರ್ತವ್ಯ ಅನ್ನೋದು ನಮ್ಮಲ್ಲಿ ಜಾಗೃತಿ ಆಗ್ತದೆ. ಪರಮ ಪ್ರಭುವಿನೊಡನೆ ಅಂತಹ ಅನಂತ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದರಿಂದ ಮನುಷ್ಯನು ಭಕ್ತರೊಡನೆ ಸ್ನೇಹವನ್ನು ಮಾಡಿಕೊಳ್ಳಲು ಅರ್ಹನಾಗುತ್ತಾನೆ. ಬೇರೆ ಭಕ್ತರೊಡನೆ ನಾವು ಭಕ್ತರ ಸಂಘದಲ್ಲಿ ಇರ್ತೇವೆ, ಅಲ್ಲಿ ಭಜನ ಕ್ರಿಯೆ ಮತ್ತೆ ಓದುವುದು, ಚರ್ಚೆ ಮಾಡುವುದು ಎಲ್ಲ ಮಾಡ್ತಾ ಮಾಡ್ತಾ ಹೋಗ್ತೇವೆ. ತನ್ನ ಅನುಭವದ ಆಧಾರದಿಂದ ಪರೀಕ್ಷಿತ್ ಮಹಾರಾಜನು ಪ್ರತಿಯೊಬ್ಬರು ಪ್ರಭುವಿನ ದಿವ್ಯ ಲೀಲೆಗಳನ್ನು ಕುರಿತು ಕೇಳಬೇಕು ಅಂತ ಭಾಗವತದಲ್ಲಿ ಹೇಳಿದ್ದಾನೆ. ಭಾಗವತದಲ್ಲಿ ಹೇಳ್ತಾರೆ, ಬೇರೆಲ್ಲ ಕೇಳ್ಬೇಡಿ, ನೀವು ಪ್ರಭುವಿನ ಲೀಲೆಗಳನ್ನು ಕೇಳಿ ಅಂತ ಪರೀಕ್ಷಿತ ಮಹಾರಾಜ ಹೇಳಿದ್ದಾರೆ. ಅವ್ರು 7 ದಿನ ಕೇಳಿ ಮೋಕ್ಷವನ್ನೇ ಪಡೆದ್ರು ಅಲ್ವಾ? 7 ದಿನ 7 ರಾತ್ರಿ ಅವ್ರು ನಮ್ಗೆ ಸಲಹೆ ಮಾಡಿದ್ದಾರೆ. ಈ ಕೃಷ್ಣ ಗ್ರಂಥದ ಉದ್ದೇಶವು ಅದೇ. ಮನುಷ್ಯನ ಬದುಕಿನ ಪರಮ ಗುರಿಯನ್ನು ಸಾಧಿಸಲು ಓದುಗರು ಈ ಅವಕಾಶವನ್ನು ಬಳಸ್ಕೊಳ್ಬೇಕು. ಕೃಷ್ಣ ಬುಕ್ ಎಷ್ಟು ಸಲ ನೀವು ಓದಿದ್ರು ಕೂಡ ಒಳ್ಳೇದು ಅಂತ ಹೇಳ್ತಾರೆ. ಓದ್ತಾನೆ ಇರ್ಬೇಕಂತೆ ಕೃಷ್ಣ ಬುಕ್. ತನ್ನ ನಿಷ್ಕಾರಣ ಕೃಪೆಯಿಂದಾಗಿ ಪ್ರಭು ಈ ಭೌತಿಕ ಜಗತ್ತಿಗೆ, ಅಂದ್ರೆ ಭಗವಂತ ನಾವೇನ್ ಬಾ ಅಂತ ಕರೆಯುವುದಿಲ್ಲ ಅವನನ್ನು ಅಲ್ವಾ? ಅವನಾಗಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಭೌತಿಕ ಪ್ರಪಂಚಕ್ಕೆ ಇಳಿದು ಬರ್ತಾನೆ. ಹೇಗೆ ಬರ್ತಾನೆ? ತನ್ನ ಅಂತರಂಗ ಶಕ್ತಿಯಿಂದ ಬರ್ತಾನೆ. ಮತ್ತೆ ತನ್ನ ಅಂತರಂಗ ಶಕ್ತಿಯಿಂದ ಬರೋದ್ರಿಂದ ಅವನಿಗೆ ಈ ಭೌತಿಕ ಶಕ್ತಿ, ಮಾಯಾಶಕ್ತಿ ಏನು ಅವನಿಗೆ ಬಾಧೆ ಆಗುದೇ ಇಲ್ಲ. ಅವಳಿಗೆ ಅಬಾಧಿತನಾಗಿರ್ತಾನೆ. ಅವನ ಇಲ್ಲಿಯ 3 ಗುಣಗಳು ಅವನಿಗೆ ಆಗುದಿಲ್ಲ. ಆದ್ರೆ ಮನುಷ್ಯ ಏನ್ ಹೇಳ್ತಾನೆ? ಸಾಮಾನ್ಯ ಮನುಷ್ಯನಂತೆ ಕರ್ಮದಲ್ಲಿ ತೊಡಗುತ್ತಾನೆ. ಅವನು ಬಂದು ಎಲ್ಲ ಕೆಲಸ ಮಾಡ್ತಾನೆ. ನಿಮ್ಗೆ ಗೊತ್ತಿದೆ, ಸಣ್ಣ ಮಗುವಿನ ಆಟದಲ್ಲಿ ಆಡ್ತಾನೆ, ದನಗಳನ್ನು ಕಾಯ್ತಾನೆ, ಆಮೇಲೆ ತಂದೆ ಮನೆಗೆ ಬರ್ತಾನೆ, ವಿದ್ಯೆ ಕಲಿತಾನೆ, ರಾಜನಾಗ್ತಾನೆ, ದೂತನಾಗ್ತಾನೆ, ಸಾರಥಿ ಆಗ್ತಾನೆ, ಎಲ್ಲ ಕೆಲಸ ಮಾಡಿದಾನೆ. ಬ್ರಾಹ್ಮಣರ ಸೇವೆ ಮಾಡಿ ತೋರಿಸ್ತಾನೆ. ಪ್ರತಿಯೊಂದು ಕೃಷ್ಣ ಮಾಡಿ ತೋರಿಸ್ಲಿಲ್ಲದ ಕೆಲಸ ಇಲ್ಲ. ಗೃಹಸ್ಥನಾಗಿದ್ದ ಹೇಗೆ ಸಂಸಾರ ಜೀವನ ನಡೆಸಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಅಲ್ವಾ? ಪ್ರತಿಯೊಂದು ಕಾರ್ಯಗಳನ್ನು ಮಾಡಿ ತೋರಿಸಿಕೊಟ್ಟ. ದುರದೃಷ್ಟದಿಂದ ದುಷ್ಟ ಜೀವಿಗಳ ಅಥವಾ ನಾಸ್ತಿಕರು ಕೃಷ್ಣನ ತಮ್ಮಂತೆ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮನುಷ್ಯ ಭೂಮಿಗೆ ಹುಟ್ಟಿ ಬಂದಾಗ ಅವಜಾನಂತಿ ಮೂಢರು, ನನ್ನ ಹಾಗೆ ಅವನು ಅಂತ ಹೇಳ್ತಾರೆ. ಬೀಳುಗಳೆಯುತ್ತಾರೆ ಅಂತ ಹೇಳಿದ್ದಾರೆ. ಇದು ಭಗವದ್ಗೀತೆಯಲ್ಲಿ ಬಂದಿದೆ. ಈ ಮೂಢರು ಕೃಷ್ಣನು ಸಾಮಾನ್ಯ ಮನುಷ್ಯ ಅಥವಾ ಒಂದು ಸ್ವಲ್ಪ ಮಾತ್ರ ಹೆಚ್ಚು ಬಲಶಾಲಿ ಎಂದು ಭಾವಿಸ್ತಾರೆ. ಸ್ವಲ್ಪ ನಮ್ಗಿಂತ ಜಾಸ್ತಿ ಶಕ್ತಿ ಇದೆ, ಏನೇನೋ ಪವಾಡಗಳನ್ನು ಮಾಡ್ತಾ ಇದ್ದಾನೆ, ಅವನು ಒಬ್ಬ ನಮ್ಮ ಹಾಗೆ ಮನುಷ್ಯ, ಹುಟ್ಟುತ್ತಾನೆ, ಮದುವೆ ಮಾಡ್ಕೊಳ್ತಾನೆ, ಲೀಲೆಗಳ ಏನೇನೋ ಕ್ರಿಯೆಗಳನ್ನೆಲ್ಲ ಮಾಡ್ತಾನೆ, ಜಾದು ಮಾಡ್ತಾನೆ ಅಂತ ಹೇಳ್ತಾರೆ. ಅವರ ಮಹಾ ದುರೋದೈವದಿಂದ ಅವರನ್ನು ದೇವೋತ್ತಮ ಪರಮಪುರುಷ ಎಂದು ಅವರು ಒಪ್ಕೊಳ್ಳುವುದೇ ಇಲ್ಲ ಕೃಷ್ಣನನ್ನು. ಕೆಲವೊಮ್ಮೆ ಇಂತಹ ಹತಭಾಗ್ಯರು ಅಧಿಕೃತ ಧರ್ಮ ಗ್ರಂಥಗಳನ್ನು ನೋಡದೆ ತಾವೇ ಕೃಷ್ಣನ ಅವತಾರಗಳನ್ನು ತಪ್ಪಾಗಿ ಹೇಳ್ಕೊಳ್ತಾರೆ. ಈ ಗ್ರಂಥಗಳನ್ನೆಲ್ಲ, ಶಾಸ್ತ್ರಗಳನ್ನೆಲ್ಲ ನಂಬುದಿಲ್ಲ ಅವರು. ನಾವೇ ದೇವ್ರು ಅಂತ ಎಷ್ಟೋ ಜನ ಇದ್ದಾರೆ. ನಾವೇ ದೇವ್ರು ಅಂತ, ಅವತಾರ ಪುರುಷರು ನಾವು ಅಂತ ಹೇಳ್ಕೊಂಡು ಈಗಲೂ ಕೂಡ ಇದ್ದಾರೆ ಈ ಕಲಿಯುಗದಲ್ಲಿ. ಅವರಿಗೆಲ್ಲ ನಾವೇನ್ ಹೇಳ್ಬೇಕು? ಗೋವರ್ಧನಗಿರಿ ಎತ್ತು ಅಥವಾ ವಿಶ್ವರೂಪ ತೋರಿಸು ಅಂತ ಹೇಳ್ಬೇಕಂತೆ ಅಲ್ವಾ? ಪ್ರಭುಪಾದ್ರು ಹೇಳಿದ್ದಾರೆ. ಪ್ರಭುಪಾದ್ರ ಹತ್ರ ಮನೆ ಬಾಗಿಲಿಗೆ ಒಬ್ಬ ಬಂದಿದ್ದಂತೆ. ಅವನ ಭಕ್ತರ ಹತ್ರ ಹೇಳಿದಂತೆ, ನೋಡಿ ನಾನು ಇದು ಕೃಷ್ಣ ಬಂದಿದ್ದೇನಂತ ಹೋಗಿ ಹೇಳು ಅಂತ ಹೇಳ್ಕೊಂಡು. ಅದಕ್ಕೆ ಅವ್ರು ಹೋಗಿ ಹಾಗೆ ಹೇಳ್ತಾರೆ, ಹೌದಾ, ಗೋವರ್ಧನ ಬೆಟ್ಟದ ಹತ್ರ ಹೋಗಿ ಬೆಟ್ಟ ಎತ್ತಲಿಕ್ಕೆ ಹೇಳು, ಅಲ್ಲಿಗೆ ನಾನ್ ಬರ್ತೇನೆ ಅಂತ ಹೇಳಿದಂತೆ. ಅವನ ಅಲ್ಲಿಂದ ಓಡಿದಂತೆ. ಹಾಗೆ ಹೇಳಿದ ಕೂಡ್ಲೆ ಮೋಸ ಮಾಡ್ಕೊಂಡು ಬರ್ತಾರೆ.
ಕೃಷ್ಣನು ಸ್ವಲ್ಪ ದೊಡ್ಡವನಾದ ಮೇಲೆ ತಾನೇ ಅಂಗತ್ತನಾಗಲು ಪ್ರಾರಂಭಿಸಿದ. ಅಂಗತ್ತ ಬೀಳ್ಲಿಕ್ಕೆ ಮಲಗ್ಲಿಕ್ಕೆ ಶುರು ಮಾಡ್ತಾನಂತೆ. ಮುಖ ಮೇಲಾಗಿ ಮಲಗುವುದಷ್ಟೇ ಮಾಡುತ್ತಿರ್ಲಿಲ್ಲ. ಕೃಷ್ಣನ ಮೊದಲ ಹುಟ್ಟು ಹಬ್ಬವನ್ನು ನಂದ ಮಹಾರಾಜನು ಯಶೋದೆಯು ಆಚರಿಸಿದರು. ಈಗ ಮೊದಲ ಹುಟ್ಟು ಹಬ್ಬ 1 ವರ್ಷ ಮಗುವಿಗೆ ಆಚರಣೆ ಮಾಡ್ತಾರೆ. ವೈದಿಕ ತತ್ವಗಳನ್ನ ಆಚರಿಸುವವರು ಯಾವ ಪಂಥಕ್ಕೆ ಸೇರಿರಲಿ, ಭಾರತದಲ್ಲಿ ಎಲ್ಲ ಹಿಂದೂಗಳು ಕೃಷ್ಣನ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಬಂತು ಅಲ್ವಾ, ಹತ್ತಿರಕ್ಕೆ ಎಲ್ರು ಆಚರಣೆ ಮಾಡ್ತಾರೆ. ಎಲ್ರು ಬನ್ನಿ ನಮ್ಮ ಟೆಂಪಲ್ಗೆ. ಎಲ್ಲಾ ಗೋಪಾಲಕರನ್ನು ಗೋಪಿಯರನ್ನು ಆಹ್ವಾನಿಸಲಾಯಿತು. ಅವರು ಸಡಗರದಿಂದ ಬಂದರು. ಒಳ್ಳೆಯ ವಾದ್ಯ ಮೇಳ ನುಡಿಯುತ್ತಿತ್ತು. ಎಲ್ಲರೂ ಬರ್ತಾರೆ ಮನೆಗೆ. ವಾದ್ಯ ಮೇಳಗಳು, ಬ್ರಾಹ್ಮಣರು ಬಂದಿದ್ದಾರೆ, ಬೇರೆ ಬೇರೆ ಋಗ್ವೇದ, ಯಜುರ್ವೇದ, ಸಾಮವೇದ ಮಂತ್ರಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಎಲ್ಲ ನೆರೆದು ಜನರು ಭಾರಿ ಖುಷಿಯಲ್ಲಿ ಸಂತೋಷವಾಗಿರ್ತಾರೆ ಅಲ್ವಾ. ಆ ಶುಭ ಸಮಾರಂಭದಲ್ಲಿ ವೈದಿಕ ಮಂತ್ರಗಳು ಕೃಷ್ಣನಿಗೆ ಹೇಳ್ತಾ ಇರ್ತಾರೆ. ಮಂತ್ರಗಳ ಪಠನ ಮತ್ತು ವಾದ್ಯ ವೃಂದದ ಸಂಗೀತ ನಡೆಯುತ್ತಿರಲು ಯಶೋದೆಯು ಕೃಷ್ಣನಿಗೆ ಸ್ನಾನವನ್ನು ಮಾಡಿಸ್ತಾಳಂತೆ. ಆ ಮಂತ್ರದ ಪ್ರಕಾರ ಅವರು ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸುವ ಈ ಕ್ರಿಯೆಗೆ ಅಭಿಷೇಕ ಎಂದು ಹೆಸರು. ಈಗಲೂ ಕೂಡ ಮಾಡ್ತಾರಲ್ಲ, ಮಂತ್ರ ಹೇಳ್ಕೊಂಡು ದೇವರಿಗೆ ಅಭಿಷೇಕ ಮಾಡಿಸ್ತಾರೆ. ಇಂದಿಗೂ ವೃಂದಾವನದಲ್ಲಿ ದೇವಾಲಯಗಳ ಜನ್ಮಾಷ್ಟಮಿ ಅಥವಾ ಶ್ರೀಕೃಷ್ಣನ ಹುಟ್ಟುಹಬ್ಬದ ದಿನವನ್ನು ಆಚರಿಸ್ತಾರೆ. ಈ ಸಂದರ್ಭದಲ್ಲಿ ಸಮೃದ್ಧಿಯಾಗಿ ದವಸ ಧಾನ್ಯಗಳನ್ನು ದಾನ ಮಾಡಲು ತಾಯಿ ಯಶೋದೆ ಏರ್ಪಾಡು ಮಾಡ್ತಾಳೆ. ಅವರ ತಾಯಿ ದವಸ ಧಾನ್ಯಗಳನ್ನು ಕೊಡ್ತಾನೆ. ಇವನು ತಂದೆ ಗೋವುಗಳನ್ನು, ಧಾನ್ಯಗಳನ್ನು ಎಲ್ಲವನ್ನು ಕೊಡ್ತಾನೆ. ಅವನು ವಿದ್ವಾಂಸರು ಗೌರಾನ್ವಿತರು ಆದ ಬ್ರಾಹ್ಮಣರಿಗೆ ದಾನ ಮಾಡಲು ಸ್ವರ್ಣಾಭರಣಗಳಿಂದ ಅಲಂಕೃತವಾದ ಗೋವುಗಳು, ಆ ಗೋವುಗಳಿಗೆಲ್ಲ ಎಲ್ಲ ಕಾಲಿಗೆ ಮೈಗೆ ಎಲ್ಲ ಸ್ವರ್ಣ ಆಭರಣಗಳನ್ನೆಲ್ಲ ಹಾಕಿರ್ತಾರೆ, ಉಡುಪುಗಳನ್ನು ಹಾಕಿರ್ತಾರೆ. ಮತ್ತೆ ಸ್ನಾನ ಮಾಡಿ ಸೊಗಸಾದ ಬಟ್ಟೆಯನ್ನು ಧರಿಸ್ತಾರೆ. ಯಾರಿಗೆ? ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಬ್ರಾಹ್ಮಣರು ಪಠಿಸುತ್ತಿದ್ದ ವೈದಿಕ ಮಂತ್ರಗಳನ್ನು ಕೇಳ ಕುಳಿತಾಳು. ಅವಳು ತೊಡೆ ಮೇಲೆ ತಕೊಳ್ತಾಳೆ ಮಗುವನ್ನು. ಮತ್ತೆ ಮಂತ್ರ ಕೇಳಲಿಕ್ಕೆ ಶುರು ಮಾಡ್ತಾಳೆ. ಆದ್ರೆ ಹಾಲು ಕೊಡುವುದನ್ನು ಮರ್ತು ಬಿಟ್ಟಿರ್ತಾಳೆ ಮಗುವಿಗೆ. ಅದು ಮಲಗಿತ್ತದೆ, ಅಲ್ಲೇ ನಿದ್ದೆ ಬರ್ತದೆ. ಯಶೋಧ ಏನ್ ಮಾಡ್ತಾಳೆ, ಅದನ್ನು ಹಾಗೆ ಹಾಸಿಗೆ ಮೇಲೆ ತಂದು ಮಲಗಿಸ್ತಾಳೆ. ಆ ಪವಿತ್ರ ಸಂದರ್ಭದಲ್ಲಿ ನೆಂಟರಿಷ್ಟರನ್ನು, ವೃಂದಾವನ ನಿವಾಸಿಗಳನ್ನು ಬರಮಾಡಿಕೊಳ್ಳುವ ಸಂಭ್ರಮದಲ್ಲಿ ಅವಳು ಮಗುವಿಗೆ ಆಹಾರವನ್ನು ಕೊಡಲು ಮರೆತು ಬಿಟ್ಟಿದ್ದು. ಆಹಾರ ಕೊಡುವುದಿಲ್ಲ, ಅದು ನಿದ್ರೆ ಮಾಡಿ ಬಿಟ್ಟಿರ್ತದೆ. ಹಸಿವಾಗಿ ಅವನು ಅಳುತ್ತಿದ್ದ. ಆದ್ರೆ ಹಲವಾರು ಶಬ್ದಗಳ ನಡುವೆ ಯಶೋದೆಗೆ ಅದು ಕೇಳಲೇ ಇಲ್ಲ ಅಂತೆ. ಮಗು ಅಳುದು ಕೇಳಲಿಲ್ಲ. ಅವಳು ಆ ಮಂತ್ರ ಪಠನ ಅದರಲ್ಲೇ ಮುಳುಗಿ ಹೋಗಿದ್ಲು. ಆದ್ರೆ ಈ ಮಗು ಅಳ್ತದೆ, ಮತ್ತೆ ಅಲ್ಲಿ ನಿದ್ರೆ ಮಾಡ್ತದೆ. ಅವನಿಗೆ ಸ್ವಲ್ಪ, ಕೃಷ್ಣನಿಗೆ ಸ್ವಲ್ಪ ಇದುಂಟು, ಚೇಷ್ಟೆ ಮಾಡುದು. ಮಗು ಇರ್ಬಹುದು, ಆದ್ರೆ ಅವನು ಸ್ವಲ್ಪ ತುಂಟತನ ಮಾಡ್ತಾನೆ. ಬೇಕಂತಲೇ ನಿದ್ರೆ ಮಾಡುದು, ಬೇಕಂತಲೇ ತಾಯಿಯ ಕೈ ಮೇಲೆ ಭಾರವಾಗುದು ಎಲ್ಲ ಮಾಡ್ತಾನೆ. ಇಲ್ಲಿಗ ಅವನು ನಿದ್ರೆ ಬೇಕಂತೆ ಮಾಡಿದ್ವಿ, ಯಾಕಂದ್ರೆ ಅಲ್ಲಿ ತೃಣಾವರ್ತ ಬರುದು, ಧೂಳೆಬ್ಬಿಸುದು ಅವನಿಗೆ ಗೊತ್ತಿದೆ. ಅದಕ್ಕೆ ಇಲ್ಲಿ ಅಳುದು ನಿಲ್ಲಿಸಿ ಅವನೇನ್ ಮಾಡ್ತಾನೆ, ಮಲಗಿ ಬಿಡ್ತಾನೆ. ಮತ್ತೆ ಈ ಸ್ಕ್ರೋಲ್ ಮಾಡಿ. ಹರೇ ಕೃಷ್ಣ. ಆದ್ರೆ ಹಸಿವಾಗಿದ್ದ ಮಗುವಿಗೆ ತಾಯಿಯು ಗಮನಿಸಲಿಲ್ಲ. ಎಷ್ಟು ಸಿಟ್ಟು ಬಂದಿತು. ಯಾವುದೇ ಮಗು ಮಾಡುವಂತೆ ಅವನು ತನ್ನ ಕಾಲಿನಿಂದ ಕೋಪದಲ್ಲಿ ಏನ್ ಮಾಡ್ತಾನೆ, ತಾಯಿ ನನಗೆ ಹಾಲು ಕೊಡ್ಲಿಲ್ಲ ಅಂತ ಕಾಲನ್ನು ಎತ್ತಿ ಎತ್ತಿ ಒದಿತಾನಂತೆ. ಇದೆಲ್ಲ ಲೀಲೆ ಅವನದ್ದು, ಮಗುವಿದ್ದು. ಎತ್ತಿ ಮಗುವನ್ನು ಒದಿಲಿಕ್ಕೆ ಶುರು ಮಾಡ್ತಾನೆ. ಮಗು ಕೃಷ್ಣನನ್ನು ಒಂದು ಗಾಡಿಯ ಕೆಳಗೆ ಮಲಗಿಸ್ತು. ಅಲ್ಲಿ ಒಂದು ಗಾಡಿ ಇರ್ತದೆ. ಕಾಲುಗಳನ್ನು ಒದೀತಿದ್ದಾಗ ಅಕಸ್ಮಾತ್ ಆಗಿ ಗಾಲಿ ತುಂಡಾಗ್ತದೆ. ತುಂಡಾಗಿ ಎಲ್ಲ ಚೂರ್ ಚೂರ್ ಆಗ್ತದೆ. ಆ ಶಬ್ದಕ್ಕೆ ಎಲ್ಲ ಏನ್ ಮಾಡ್ತಾರೆ, ಎಲ್ಲರೂ ಓಡಿ ಬರ್ತಾರೆ. ಕೈಗಾಡಿಯಲ್ಲಿ ಹಲವು ಪಾತ್ರೆಗಳೆಲ್ಲ ಜೋಡಿಸಿ ಇಟ್ಟಿದ್ರಂತೆ ಅವರು. ಅದೆಲ್ಲ ಕೆಳಗೆ ಬೀಳ್ತದೆ. ಗಾಡಿಯ ಚಕ್ರವು ಅಚ್ಚಿನಿಂದ ಬೇರೆ ಆಯ್ತು. ಚಕ್ರದ ಅರೆಗಳು ಮುರಿದು ಚಲ್ಲಾಪಿಲ್ಲಿಯಾಗಿ ಬಿದ್ದು. ಆಗ ಎಲ್ಲರೂ ಓಡಿ ಬರ್ತಾರೆ. ಓಡಿ ಬಂದು ಇದು ಹೇಗೆ ಆಯ್ತು ಅಂತ ಹೇಳ್ತಾರೆ. ಆಗ ಅಲ್ಲಿ ಅವನ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ. ಅವರೆಲ್ಲ ಹೇಳ್ತಾರೆ, ನಾವು ನೋಡಿದ್ದೇವೆ, ಕೃಷ್ಣನೇ ಒದ್ದದ್ದು ಅಂತ ಹೇಳ್ತಾರೆ. ಆದ್ರೆ ಕೆಲವ್ರು ನಂಬ್ತಾರೆ, ಕೆಲವ್ರು ನಂಬುದಿಲ್ಲ. ಚಿಕ್ಕ ಮಗು ಒದ್ದದಂದ್ರೆ ಯಾರು ನಂಬ್ತಾರೆ ಅಲ್ವಾ? ಯಾರು ನಂಬಲಿಕ್ಕೆ ತಯಾರಿಲ್ಲ. ಇದು ಹೇಗಾಯ್ತು ಎಂದು ತಾವೇ ಕಣ್ಣಾರೆ ಕಂಡೇವು ಅಂತ ಹೇಳಿದ್ರು ಖಂಡಿತವಾಗಿ ಹೇಳ್ತಾರೆ. ಆದ್ರೆ ಯಾರು ಹೇಳಲಿಕ್ಕೆ ತಯಾರಿಲ್ಲ. ಈ ಮಕ್ಕಳ ಮಾತುಗಳನ್ನು ನಂಬುವುದು ಹೇಗೆ ಎನ್ನುತ್ತಿದ್ದರು. ದೇವೋತ್ತಮ ಪರಮಪುರುಷನೇ ಶಿಶು ರೂಪದಲ್ಲಿ ಅಲ್ಲಿ ಮಲಗಿದ್ದಾನೆ. ಅವನು ಏನನ್ನಾದ್ರೂ ಮಾಡಬಲ್ಲ ಎಂದು ಗೋಪಾಲಕರಿಗೆ, ಗೋಪಿಯರಿಗೆ, ಅವರಿಗೆಲ್ಲ ಏನ್ ಗೊತ್ತು ಈ ಮಗು ಏನ್ಸ ಮಾಡ್ಲಿಕ್ಕೆ ಸಾಧ್ಯ ಅಂತ. ಅವರು ನಂಬುದಿಲ್ಲ. ಅಸಾಧ್ಯವಾದುದು ಎರಡು ಅವನ ಕೈಯಲ್ಲಿದ್ದು. ಮಾತಾಜಿ ಕೇಳಿಸ್ತಾ ಇಲ್ಲ, ನೀವು ಮ್ಯೂಟ್ ಆಗಿದ್ದೀರ ಅನ್ಸುತ್ತೆ. ಕೃಷ್ಣ ಮ್ಯೂಟೇ ಇದ್ದಾರೆ. ಮಾತಾಜಿ ಕೇಳುದಿಲ್ವಾ? ಕೇಳ್ತಿದೆ, ಈಗ ಇಲ್ಲ ಕೇಳ್ತಿದೆ ಮಾತಾಜಿ, ಈಗ ಕೇಳಿಸ್ತಿದೆ ಮಾತಾಜಿ. ಎಲ್ಲಿಂದ ಕೇಳಲಿಲ್ಲ?
ಒಂದ್ 2-3 ಸೆಂಟೆನ್ಸ್ ಮುಂಚೆ ಅಷ್ಟೇ ಮಾತಾಜಿ. ಅದೇ ಮಗು ಬಂದು ಕಾಲಲ್ಲಿ ಒದಿತದೆ, ಸ್ವಲ್ಪ ಜನ ಕೇಳ್ತಾರೆ, ಸ್ವಲ್ಪ ಜನ ಹೇಳಿದ್ದು ಹಾ, ಕೇಳಲ್ಲ ಅಂದ್ರಲ್ಲ, ಅಲ್ಲಿವರೆಗೂ ಕೇಳಿಸ್ತು ಕೇಳುದಿಲ್ಲ ಮಾತಾಜಿ. ಅವರು. ಕಣ್ಣಾರೆ ನೋಡಿದೆವು ಅಂದ್ರು ನಂಬುದಿಲ್ಲ. ಆ ಮಕ್ಕಳ ಮಾತನ್ನು ಹೇಗೆ ನಂಬುದು ಅಂತ ಹೇಳ್ತಾರೆ. ಮತ್ತೆ ಶಿಶು ರೂಪದಲ್ಲಿ ಅವ ಮಲಗಿರ್ತಾನೆ. ಅಂದ್ರೆ ಭಗವಂತ ನಮ್ಮಿಂದ ಅಸಾಧ್ಯವಾದದ್ದು ಅವನು ಏನು ಸಹ ಮಾಡಬಲ್ಲ ಅಂತ ಹೇಳ್ತಾರೆ. ಆದ್ರೆ ಗೋಪಿಯರಿಗೆ ಗೋಪಾಲಕರಿಗೆ ಇದು ಗೊತ್ತಿಲ್ಲ ಅಲ್ವಾ, ಭಗವಂತ ಈ ದೇವೋತ್ತಮ ಪರಪುರುಷ ಅನ್ನೋದು ಗೊತ್ತಿಲ್ಲ. ಅವನು ಎಂತ ಅಸಾಧ್ಯ ಕಾರ್ಯ ಮಾಡ್ತಾನೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅವನ ಕೈಯ ಚರ್ಚೆ ನಡೆಯುತ್ತಿದ್ದಾಗ ಮಗು ಕೃಷ್ಣನು ಹತ್ತನು. ಅಂದ್ರೆ ಇವ್ರು ಚರ್ಚೆ ಮಾಡಿ ಮಾಡಿ ಮತ್ತೆ ನನ್ನ ಮೇಲೆ ಬರುದು ಬೇಡ ಅಂತ ಹೇಳಿ ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ಅವನದ್ದು ನಾಟಕ ಕೃಷ್ಣಂದು. ಲೀಲೆ ಮಾಡ್ತಾನೆ. ತಾಯಿ ಯಶೋದೆಯ ಮಗುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ದುಷ್ಟ ಶಕ್ತಿಗಳನ್ನು ಶಕ್ತಿಗೊಂದಿಸಲು ಪವಿತ್ರವಾದ ವೈದಿಕ ಮಂತ್ರಗಳನ್ನು ಹೇಳುವಂತೆ ಬ್ರಾಹ್ಮಣರಿಗೆ ಪ್ರಾರ್ಥನೆ ಮಾಡ್ತಾಳಂತೆ. ಅಂದ್ರೆ ಈ ತರ ಎಲ್ಲ ಆಯ್ತಲ್ಲ, ನನ್ನ ಮಗುವಿಗೆ ಏನಾದ್ರೂ ತೊಂದರೆ ಆಗೋದು ಬೇಡ ಅಂತ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾರೆ. ಬ್ರಾಹ್ಮಣರು ಹೇಗೂ ಬಂದಿರ್ತಾರೆ. ಆಗಲೇ ಅವರು ಏನ್ ಮಾಡ್ತಾರೆ, ಹಾಲು ಕುಡಿಸ್ತಾಳೆ. ಮತ್ತೆ ಹಾಲನ್ನು ಕುಡಿಸಿದ ನಂತರ ಅಪಾಯದಿಂದ ಪಾರಾದ ಎಂದು ಅವ್ರು ಮಾತಾಡ್ತಾರೆ. ಇದಾದ ನಂತರ ಬಲಶಾಲಿಗಳಾದ ಗೋಪಾಲಕರೆಲ್ಲ ಮುರಿದ ಗಾಡಿಯ ತುಂಡುಗಳನ್ನೆಲ್ಲ ಸರಿಯಾಗಿ ಜೋಡಿಸ್ತಾರೆ, ಮೊದಲಾಗಿ ಮಾಡಿ ಇಡ್ತಾರೆ. ಆಮೇಲೆ ಬ್ರಾಹ್ಮಣರು ಯಜ್ಞದ ಅಗ್ನಿ ಉರಿತಾ ಇದೆ ಅಲ್ವಾ, ಅದಕ್ಕೆ ಬೆಣ್ಣೆ, ತುಪ್ಪ, ಹುಲ್ಲು, ನೀರು ಎಲ್ಲ ಏನೇನಿದೆ ನೈವೇದ್ಯಗಳನ್ನೆಲ್ಲ ಅರ್ಪಿಸ್ತಾರೆ. ಮಗುವಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇರ್ತಾರೆ. ಪರಮ ಪುರುಷನನ್ನು ಅಲ್ಲಿ ಅರ್ಚಿಸ್ತಾ ಇರ್ತಾರೆ. ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಒಳ್ಳೆಯವರು ಇರ್ತಾರಂತೆ. ಶುದ್ಧ ಪರಿಶುದ್ಧ ಬ್ರಾಹ್ಮಣರವರು. ಅವರಿಗೆ ಯಾವ್ದು ಅಸೂಯೆ ಗಿಸೂಯೆ ಯಾವುದೂ ಇಲ್ಲ. ಒಳ್ಳೆ ರೀತಿಯಲ್ಲಿ ಅವರು ಆ ಒಂದು ಯಜ್ಞವನ್ನು ನಡೆಸ್ತಾ ಇರ್ತಾರೆ, ಹವನವನ್ನು ಕೊಡ್ತಾ ಇರ್ತಾರೆ. ಅಂತಹವರ ಒಂದು ಇದರಿಂದ ನನ್ನ ಮಗುವಿಗೆ ಒಳ್ಳೆದೇ ಆಗ್ತದೆ ಅಂತ ನಂದ ಮಹಾರಾಜ ಎನಿಸ್ತಾನೆ. ಎಲ್ಲ ಯಜ್ಞದ ಸಾಮವೇದ, ಋಗ್ವೇದ, ಯಜುರ್ವೇದ ಇದನ್ನೆಲ್ಲ ಪಠನ ಮಾಡ್ತಾ ಇರ್ತಾರೆ. ಆ ಮೂಲಿಕೆಗಳನ್ನು ಬೆರೆಸಿದ ನೀರಿನಿಂದ ಈ ಮಂತ್ರ ಹೇಳಿದ ಹಾಗೆ ಇವನು ಸ್ನಾನ ಮಾಡಿಸ್ತಾನಂತೆ ನಂದ ಮಹಾರಾಜ ಮಗುವಿಗೆ. ಮತ್ತೆ ನನ್ನ ಮಗುವಿಗೆ ಈ ಬ್ರಾಹ್ಮಣರ ಒಂದು ಆಶೀರ್ವಾದ ಒಳ್ಳೇದಾಗ್ತದೆ ಅಂತ ನಂದ ಮಹಾರಾಜ ಎಣಿಸ್ತಾನೆ. ಅರ್ಹತೆ ಇಲ್ಲದ ಬ್ರಾಹ್ಮಣರು ವೇದಗಳ ಮಂತ್ರಗಳನ್ನು ಹೇಳಬಾರ್ದಂತೆ. ಅರ್ಹತೆ ಇಲ್ಲದವರಿಗೆ ಆ ಮಂತ್ರಗಳಿಂದ ಬೆಂಕಿ ಮಾಡ್ಲಿಕ್ಕೆ ಬರುದಿಲ್ಲ. ಯಜ್ಞಗಳನ್ನು ಮಾಡಿದ್ರೆ ಅದು ಪೂರ್ಣವಾಗಿ ಫಲ ಬರುದಿಲ್ಲ. ಅಂತವರು ಮಾಡಬಾರ್ದು ಅಂತ ಹೇಳಿದ್ದಾರೆ ಎಂದು ಹೇಳಿದೆ. ಈ ಬ್ರಾಹ್ಮಣರಿಗೆ ಸದ್ಬ್ರಾಹ್ಮಣರ ಎಲ್ಲ ಲಕ್ಷಣಗಳು ಇದ್ದವು ಎನ್ನುವುದಕ್ಕೆ ಸಾಕಷ್ಟು ಪುರಾವೆ ಇಲ್ಲಿದೆ. ನಂದ ಮಹಾರಾಜನಿಗೂ ಅವರಲ್ಲಿ ಪೂರ್ಣ ವಿಶ್ವಾಸ ಇತ್ತು. ಆದ್ರಿಂದ ವೈದಿಕ ಮಂತ್ರಗಳನ್ನು ಉಚ್ಚರಿಸಿ ವಿದ್ಯುಕ್ತ ರೀತಿಯಲ್ಲಿ ಸಮಾರಂಭವನ್ನು ನಡೆಸಲು ಅವರಿಗೆ ಅವಕಾಶವನ್ನು ನೀಡಿದ. ಅಂದ್ರೆ ಅವ್ರು ತುಂಬಾ ಒಳ್ಳೆ ಬ್ರಾಹ್ಮಣರಾದ್ರಿಂದ ಅವರಿಗೆ ಆ ಒಂದು ಅವಕಾಶ ಕೊಟ್ಟಿದ್ದ. ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ಯಜ್ಞಗಳಿವೆ. ಆದ್ರೆ ಅರ್ಹರಾದ ಸದ್ಬ್ರಾಹ್ಮಣರು ಮಾತ್ರ ಮಂತ್ರಗಳನ್ನು ಪಠಿಸ್ಬೇಕು. ಕಲಿಯುಗದಲ್ಲಿ ಅಂತ ಬ್ರಾಹ್ಮಣರು ಯಾರು ಇಲ್ಲ. ಆದ್ರಿಂದ ಇಲ್ಲೇನ್ ಹೇಳ್ತಾರೆ, ಎಲ್ಲ ಬ್ರಾಹ್ಮಣರಿಗೆ ಏನ್ ಮಾಡ್ತಾರೆ, ಹಣ ತಕೊಳ್ತಾರೆ. ಮೊದ್ಲಿನ ಬ್ರಾಹ್ಮಣರು ತಕೊಳ್ಳೋದಿಲ್ಲ. ಅವರ ರಾಜರು ಕರೀತಾರೆ, ಅವರಿಗೆ ಎಲ್ಲ ಕಾರ್ಯಯಜ್ಞ ಯಾಗಾದಿಗಳನ್ನು ಮಾಡಿಸಿ ಅವರಿಗೆ ದಾನಗಳನ್ನು ಕೊಡ್ತಾರೆ. ಆ ದಾನದಿಂದ ಅವರ ಜೀವನ ಮಾಡ್ತಾರೆ. ಕ್ಷತ್ರಿಯರು ಬ್ರಾಹ್ಮಣರು ಅವರ ಜೀವನಕ್ಕೆ ಬೇಕಾದಂತ ಅಂಶಗಳನ್ನೆಲ್ಲ ಅವರಿಗೆ ಕೊಡುತ್ತಾರೆ. ಈಗ ಹಾಗೆ ಅಲ್ಲ. ಈಗ ಎಲ್ಲರೂ ಕೆಲ್ಸಕ್ಕೂ ಹೋಗ್ತಾರೆ, ಮತ್ತೆ ಹಣವನ್ನು ತಕೊಳ್ತಾರೆ. ಅದು ಬ್ರಾಹ್ಮಣರ ಲಕ್ಷಣ ಅಲ್ಲ, ಗುಣ ಅಲ್ಲ ಅಂತ ಹೇಳ್ತಾರೆ. ವೈದಿಕ ಯಜ್ಞಗಳನ್ನು ಆದ್ರಿಂದ ಚೈತನ್ಯ ಮಹಾಪ್ರಭುಗಳು ಕಲಿಯುಗದಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಹರಿನಾಮ ಸಂಕೀರ್ತನೆಯನ್ನು ಕೊಟ್ಟಿದ್ದಾರೆ. ಆ ಯಜ್ಞವನ್ನು ನಾವು ಮಾಡ್ಲಿದ್ರೆ ಸಾಕು ಅಂತ ಹೇಳಿದ್ದಾರೆ. ಮಹಾಮಂತ್ರ ಸಂಕೀರ್ತನೆ ನಾವು ಮಾಡಿದ್ರೆ ಸಾಕು. ಬ್ರಾಹ್ಮಣರು 2ನೇ ಬಾರಿ ವೈದಿಕ ಮಂತ್ರಗಳನ್ನು ಪಠಿಸಿ ವಿದ್ಯುಕ್ತ ಕ್ರಮಗಳನ್ನು ನಡೆಸುತ್ತಿದ್ದಾಗ ನಂದ ಮಹಾರಾಜನು ಮತ್ತೆ ಸಮೃದ್ಧವಾಗಿ ದವಸ ಧಾನ್ಯಗಳನ್ನು ಪುನಃ ಕೊಡ್ತಾನೆ ಅವರಿಗೆ. ಗೋವುಗಳು, ದವಸ ಧಾನ್ಯಗಳು, ಮತ್ತೆ ವಸ್ತ್ರಗಳು, ಜರತಾರಿ ವಸ್ತ್ರಗಳಂತೆ, ಕಸೂತಿ ಮಾಡಿದ ವಸ್ತ್ರಗಳು, ಮತ್ತೆ ದನಗಳಿಗೆ ಕೊಂಬುಗಳಿಗೆ ಚಿನ್ನದ ಉಂಗುರಗಳನ್ನು ಹಾಕಿದ್ದರು. ಅವುಗಳ ಗೊರಸುಗಳಿಗೆ ಬೆಳ್ಳಿಯ ತಗಡನ್ನು ಹಾಕಿದ್ರು. ಅವು ಪುಷ್ಪ ಮಾಲೆಗಳನ್ನು ಧರಿಸಿದ್ದವು. ಎಲ್ಲ ಅಲಂಕಾರ ಮಾಡಿ ಗೋವುಗಳನ್ನು ಕೂಡ ಕೊಡ್ತಾರೆ. ಬ್ರಾಹ್ಮಣರಿಗೆ ಬೇಕಾದಷ್ಟು ಬಟ್ಟೆಗಳನ್ನು, ಧಾನ್ಯಗಳನ್ನು, ಮತ್ತೆ ಗೋವುಗಳನ್ನು ಕೊಡ್ತಾರೆ. ತನ್ನ ಅದ್ಭುತ ಮಗುವಿಗೆ ಕಲ್ಯಾಣಕ್ಕಾಗಿ ಅವನು ಅಷ್ಟೊಂದು ಗೋವುಗಳನ್ನು ದಾನ ಮಾಡಿದ್ದ. ಪ್ರತಿಯಾಗಿ ಬ್ರಾಹ್ಮಣರು ತುಂಬಿದ ಹೃದಯದಿಂದ ಅವರನ್ನ ಹರಸ್ತಾರೆ. ಇಷ್ಟೆಲ್ಲ ಯಾಕೆ ಮಾಡ್ತಾರೆ, ನನ್ನ ಮಗುವಿಗೆ ಒಳ್ಳೇದಾಗ್ಲಿ, ಅವರ ಆಶೀರ್ವಾದ ವಿಫಲ ಆಗುದಿಲ್ಲ ಅಂತ ನಂದ ಮಹಾರಾಜನಿಗೆ ಒಂದು ಒಳ್ಳೆ ನಂಬಿಕೆ ಇತ್ತು. ಈ ಸಮಾರಂಭ ನಡೆದ ಸ್ವಲ್ಪ ಕಾಲದ ಮೇಲೆ ತಾಯಿ ಯಶೋದೆಯು ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ತಟ್ಟುತ್ತಿದ್ದಾಗ ಮಗು ಬಹು ಭಾರವಾಯ್ತಂತೆ. ಅವನಿಗೆ ಇದ್ದಕ್ಕಿದ್ದಂತೆ ಭಾರ ಆಗ್ತಾನೆ. ಅವಳಿಗೆ ಎತ್ಕೊಳ್ಳಿಕ್ಕಾಗುದಿಲ್ಲ. ಭಗವಂತ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡೋ ಭಗವಂತ ಅವನು ಭಾರ ಆಗುದಿಲ್ವಾ, ಅವಳಿಗೆ ಭಾರ ಆಗ್ತಾನೆ. ಇದೊಂದು ಲೀಲೆ ಅವನದ್ದು. ಅಲ್ಲಿ ಇಳಿಸ್ಲಿ ತಾಯಿ ಅಂತ. ಭಾರ ಆದ ಕೂಡಲೇ ಏನ್ ಮಾಡ್ತಾಳೆ ಅವಳು, ಮಲಗಿಸ್ತಾಳೆ ಮಗುವನ್ನು ಅಲ್ವಾ. ಮನೆ ಕೆಲಸ ಭಾರವಾದಂತೆ ಎನ್ನಿಸಿದ್ದು ಮಗುವನ್ನು ಎತ್ತಿಕೊಳ್ಳಲು ಸಾಧ್ಯವಾಗದೆ
ಅವಳು ಇಷ್ಟವಿಲ್ಲದೆ ಮಗುವನ್ನು ನೆಲದ ಮೇಲೆ ಮಲಗಿಸಿದಳು. ಸ್ವಲ್ಪ ಹೊತ್ತಿನಲ್ಲಿ ಆಕೆಯ ಮಲಗೆಲಸದಲ್ಲಿ ಮಗ್ನಳಾಗ್ತಾಳೆ. ಕೆಲಸಕ್ಕೆ ಹೋಗ್ತಾಳೆ, ಮಗುವನ್ನು ಮಲಗಿಸ್ತಾಳೆ, ಹೋಗ್ತಾಳೆ. ಆಮೇಲೆ ಆ ಹೊತ್ತಿಗೆ ಕಂಸನ ಆದೇಶಕ್ಕೆ ಅನುಗುಣವಾಗಿ ಈ ತೃಣಾವರ್ತ ಬರ್ತಾನೆ. ತೃಣಾವರ್ತ ಬಂದು ಇಲ್ಲಿಗೆ ಬರ್ತಾನೆ, ಇವನನ್ನು ಕೊಲ್ಲಿಕ್ಕೆ ಹೇಳಿರ್ತಾನ ಅವನು. ಹುಡುಕ್ತಾ ಬರ್ತಾನೆ ಎಲ್ಲ ಬೃಂದಾವನದಲ್ಲಿ ಎಲ್ಲಿದೆ ಮಗು ಅಂತ ಹುಡುಕಿಕೊಂಡು, ಸುಂಟರ ಗಾಳಿ ತಕೊಂಡು ಎಲ್ಲರಿಗೆ ಇದು ಧೂಳು ಎಬ್ಬಿಸ್ತಾ ಬರ್ತಾ ಇರ್ತಾನೆ. ಸುಳಿ ಗಾಳಿ, ಸುಂಟರ ಗಾಳಿ. ಮಗುವನ್ನು ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಅವನು ವೃಂದಾವನದಲ್ಲೆಲ್ಲ ಧೂಳುಮಯ ಆದ ಗಾಳಿಯನ್ನು ಎಬ್ಬಿಸಿದ. ಮಗುವನ್ನು ಎತ್ಕೊಂಡು ಹೋಗ್ತಾನೆ ಬಂದು, ಯಾರಿಗೂ ಕಾಣೋದಿಲ್ಲ, ಧೂಳು ಎಬ್ಬಿಸ್ತಾನೆ, ಎಲ್ಲರ ಕಣ್ಣಲ್ಲಿ ಧೂಳು ಹೋಗ್ತದೆ, ಮಗು ಎತ್ಕೊಂಡು ಹೋಗ್ತಾನೆ. ಇದರಿಂದಾಗಿ ಕೆಲವೇ ಇದು ಆಗ್ಬೇಕಂತಲೇ ಆ ಮಗು ಭಾರವಾಗುವಂಥದ್ದು. ತಾಯಿ ಇಳಿಸ್ಬೇಕಲ್ವಾ, ತಾಯಿ ಗೊತ್ತಾಗ್ಬಾರ್ದು. ಅವಳು ಇಲ್ಲದಿದ್ರೆ ಅವಳು ಎತ್ಕೊಂಡಿರ್ತಾಳೆ ಅಲ್ವಾ, ಅದಕ್ಕೆ ಹೀಗೆ ಮಾಡ್ತಾನೆ. ಆಮೇಲೆ ಧೂಳಾದ ಮೇಲೆ ಯಾರಿಗೂ ಕಣ್ಣಲ್ಲೆಲ್ಲ ಧೂಳು ಹೋಗ್ತದೆ, ಮಗು ತಕೊಂಡೋದು ಕಾಣೋದಿಲ್ಲ. ಕೆಲವೇ ಕ್ಷಣಗಳಲ್ಲಿ ಎಲ್ಲರ ಕಣ್ಣುಗಳು ಮುಚ್ಚಿ ಹೋದವು. ಇಡೀ ವೃಂದಾವನ ಪ್ರದೇಶವು ಯಾರಿಗೂ ತಾನೇ ಆಗಲಿ ಇತರರಾಗಲಿ ಕಾಣದಷ್ಟು ಕತ್ತಲೆ ಆಯಿತು ಅಂತ ಹೇಳ್ತಾರೆ. ಅನಾಹುತದ ಕಾಲದಲ್ಲಿ ಮಗುವನ್ನು ಸುಂಟರ ಗಾಳಿ ಎತ್ತಿಕೊಂಡು ಹೋಯ್ತು. ತಾಯಿ ಯಶೋದೆಗೆ ಅದು ಕಾಣ್ಲಿಲ್ಲ. ಅವಳು ಕರುಣಾಜನಕವಾಗಿ ಅಳಲು ಪ್ರಾರಂಭ ಮಾಡ್ತಾರೆ. ಅವಳು ಅಳುದ್ ನೋಡಿ ಗೋಪಿಯರೆಲ್ಲ ಬರ್ತಾರೆ, ಎಲ್ಲರೂ ಬಂದು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾರಿಗೂ ಮಗು ಸಿಗುದಿಲ್ಲ, ನಿರಾಸೆ ಆಗ್ತದೆ. ಅವ ತನ್ನ ಹೆಗಲ ಮೇಲೆ ಇಟ್ಕೊಂಡು ತೃಣಾವರ್ತ ಆಕಾಶದಲ್ಲಿ ಎಲ್ಲ ಕತ್ಲೆ ಧೂಳು ಎಬ್ಬಿಸ್ತಾ ಇದ್ದಾನೆ. ಹೀಗೆ ಮಾಡುವಾಗ ಈ ಮಗು ಏನ್ ಮಾಡ್ತದೆ, ಇದ್ದಕ್ಕಿದ್ದಂತೆ ಅವನಿಗೆ ಮುಂದಕ್ಕೆ ಹೋಗ್ಲು ಸಾಧ್ಯವೇ ಆಗ್ಲಿಲ್ಲ. ಯಾಕಂದ್ರೆ ಈ ಸುಂಟರ ಗಾಳಿ ಚಟುವಟಿಕೆಯನ್ನು ಅವನು ನಿಲ್ಲಿಸಬೇಕಾಯ್ತು. ಯಾಕಂತ ಹೇಳಿದ್ರೆ ಅವನು ಗಟ್ಟಿಯಾಗಿ ಅವನ ಇದನ್ನು ಹಿಡ್ಕೊಂಡ್ ಬಿಡ್ತಾನೆ ಅಲ್ಲಿ ಮಗು. ಕೃಷ್ಣನೇ ತಾನು ಭಾರವಾಗ್ತಾನಂತೆ ಅವನಿಗೆ. ಭಾರವಾಗಿ ಅವನಿಗೆ ಏನ್ ಮಾಡ್ಬೇಕಂತಲೇ ಗೊತ್ತಾಗುದಿಲ್ಲ ಮಗುವಿಗೆ. ರಾಕ್ಷಸನನ್ನು ಕೆಳಕ್ಕೆ ಅದುಮಲು ಪ್ರಾರಂಭಿಸಿದ. ಕೆಳಮುಖವಾಗಿ ಒತ್ತುತ್ತಾನೆ ಕೃಷ್ಣ ಭಾರವಾಗಿ. ಪ್ರಭು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡ. ತೃಣಾವರ್ತನಿಗೆ ಮಗು ಪರ್ವತದಷ್ಟು ಭಾರವಾಯಿತು. ತಾನೊಂದು ಪರ್ವತನೇ ಹೊತ್ಕೊಂಡಿದ್ದೇನೆ ಅನ್ನುವಷ್ಟು ಭಾರವಾಯಿತು. ಮಗುವಿನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಹೆಣಗಾಡ್ತಾನೆ, ಸಾಧ್ಯ ಆಗುದಿಲ್ಲ. ಕಣ್ಣು ಗುಡ್ಡಿಗಳು ಗುಳಿ ಬೀಳ್ತಾವಂತೆ, ಹೊರಕ್ಕೆ ಬಂದುವಂತೆ ಅವನ ಕಣ್ಣಿನಿಂದ. ಭಯಂಕರವಾಗಿ ಅರಚುತ್ತಾ ಅವನು ಭೂಮಿಗೆ ಬೀಳ್ತಾನೆ. ಪೂತನಿ ಹೇಗೆ ಬಿದ್ದದು ಹೇಳಿದರೆ, ವೃತ್ರಾಸುರ ಹೇಗೆ ಬಿದ್ದ ಹಾಗೆ ಬಿದ್ದ. ಇಂದ್ರನ ಆಯುಧ ಹೊಡೆತಕ್ಕೆ ವೃತ್ರಾಸುರ ಬಿದ್ದ ಅಂತ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವ್ರು. ಯಾರು ಕೆಳಗೆ ಬಿದ್ದ ರಾಕ್ಷಸನು ತಿಂದು ಹಾಕಲು ಮಗುವನ್ನು ಎತ್ತಿಕೊಂಡು ಹೋದ್ರು ಮಾಡಲಾರದ. ಎಲ್ಲಿ ಹೋಯ್ತು ಮಾರ್ರೆ, ಬಿದ್ದಂತೆ ಅವನು ಬಿದ್ದನು. ಅವನು ಕಲ್ಲು ನೆಗೆ ಎಲ್ಲಿ ಹೋಯ್ತು ಅದು. ಭಯಂಕರವಾಗಿ ಅರಚುತ್ತಾ ಅವನು ವೃಂದಾವನದ ಭೂಮಿಗೆ ಬಿದ್ದ, ಪ್ರಾಣ ಬಿಟ್ಟ. ಶಿವನ ಬಾಣವು ದೇಹವನ್ನು ಹೊಕ್ಕ ತ್ರಿಪುರಾಸುರ ರಾಕ್ಷಸ ಬಿದ್ದಾಗೆ ಬಿದ್ದಂತೆ. ಅವನು ಕಲ್ಲು ನೆಲದ ಮೇಲೆ ಬಿದ್ದ, ಅಂಗಾಂಗಗಳೆಲ್ಲ ಜಜ್ಜಿ ಹೋದುವಂತೆ. ಕಲ್ಲು ಅವನು ಎಲ್ಲಿ ಬಿದ್ದ ಆ ಕಲ್ಲುಗಳೆಲ್ಲ ಪುಡಿ ಪುಡಿಯಾದವು. ವೃಂದಾವನದ ನಿವಾಸಿಗಳೆಲ್ಲ ಅವನ ದೇಹವು ಕಾಣಿಸಿತು. ಇಡೀ ವೃಂದಾವನದವರಿಗೆ ಅವನ ದೇಹ ಕಾಣಿಸಿತಂತೆ. ಎಷ್ಟು ದೊಡ್ಡದಿರ್ಬೋದು. ರಾಕ್ಷಸನು ಸತ್ತು ಮಗು ಕೃಷ್ಣನು ಅವನ ದೇಹದ ಮೇಲೆ ಸಂತೋಷದಿಂದ ಆಡುತ್ತಿರುವುದನ್ನು ಕಂಡು ಗೋಪಿಯರು ಕೂಡಲೇ ಕೃಷ್ಣನನ್ನು ಬಹು ಪ್ರೀತಿಯಿಂದ ಎತ್ತಿಕೊಂಡರು. ಪ್ರೀತಿಯ ಮಗು ಕೃಷ್ಣನನ್ನು ಮತ್ತೆ ಪಡೆದೇವೆನೆಂದು ಎಲ್ರಿಗೆ ಭಾರಿ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ರಾಕ್ಷಸನು ತಿಂದು ಹಾಕಲು ಮಗು ಎತ್ತಿಕೊಂಡು ಹೋದರೂ ಹಾಗೆ ಮಾಡಲಾರ್ದ, ತಾನೇ ಸತ್ತು ಹೋದ. ಮಗುವನ್ನು ತಿನ್ಬೇಕಂತ ಎತ್ಕೊಂಡು ಹೋಗ್ತಾನೆ, ಆದ್ರೆ ಮಗುವೆ ಅವನನ್ನು ಕೊಂದು ಹಾಕ್ತದೆ ಅಂತ ಹೇಳ್ತಾರೆ. ಇದು ಒಂದು ಆಶ್ಚರ್ಯ ಸಂಗತಿ. ಕೆಲವರು ಸನ್ನಿವೇಶವನ್ನು ಸಮರ್ಥಿಸಿಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಸರಿಯೇ, ಬಹು ಪಾಪಿಗಳು ತಮ್ಮ ಪಾಪ ಕಾರ್ಯಗಳ ಫಲವಾಗಿಯೇ ಸಾಯ್ತಾರೆ, ಹೀಗೆಲ್ಲ ಮಾತಾಡ್ತಾರೆ. ಮಗು ಕೃಷ್ಣನು ಧರ್ಮಿಷ್ಠ, ಆದ್ರಿಂದಲೇ ಎಲ್ಲ ಭಯದಲ್ಲಿ ಸನ್ನಿವೇಶಗಳಲ್ಲಿ ಅವನು ಪಾರಾಗ್ತಾನೆ. ಇದೆಲ್ಲ ಪಾರು ಮಾಡಿದ್ದು ನಾರಾಯಣನೇ ಅಂತ ಅವ್ರು ತಿಳ್ಕೊಳ್ತಾರೆ. ಅವರಿಗೆ ಇವನೇ ನಾರಾಯಣ ಅನ್ನೋದು ಗೊತ್ತಿಲ್ಲ. ನಾವು ಜನ್ಮ ಜನ್ಮಗಳಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಆರಾಧಿಸಿ ಬಹು ಐಶ್ವರ್ಯವನ್ನು ದಾನ ಮಾಡಿ ಜನರ ಕಲ್ಯಾಣ ಧರ್ಮ ಕಾರ್ಯಗಳನ್ನು ಮಾಡಿ ನಾವು ದೊಡ್ಡ ಯಜ್ಞಗಳನ್ನು ಮಾಡಿದ್ರಿಂದ ಈ ಮಗು ಬದುಕಿದೆ ಅಂತ ಅವ್ರು ಹಾಗೆ ತಿಳ್ಕೊಳ್ತಾರೆ. ಧರ್ಮ ಕಾರ್ಯಗಳಿಂದಲೇ ಮಗು ಎಲ್ಲಾ ಅಪಾಯದಿಂದ ಪಾರಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ನೆರೆದಿದ್ದ ಗೋಪಿಯರು ತಮ್ಮಲ್ಲೇ ಹೀಗೆ ಮಾತನಾಡ್ತಿದ್ರು. ಪೂರ್ವ ಜನ್ಮಗಳಲ್ಲಿ ನಾವು ಯಾವ ಬಗೆಯ ತಪಸ್ಸುಗಳನ್ನು ಆಚರಿಸಿದ್ದೇವೋ ಏನೋ, ಪ್ರಾಯಶ್ಚಿತ್ತ ವ್ರತಗಳನ್ನು ಮಾಡಿದ್ದೇವೋ ಏನೋ, ಊಹಿಸಲಾರೆವಲ್ಲ. ನಾವು ದೇವೋತ್ತಮ ಪರಮಪುರುಷನನ್ನು ಚೆನ್ನಾಗಿ ಪೂಜಿಸಿದ್ದಿರ್ಬೇಕು. ಅವನಿಗಾಗಿ ಅನೇಕ ಬಗೆಯ ಬಲಿದಾನಗಳನ್ನು ಮಾಡಿದಿರ್ಬೇಕು, ಹಾಗೂ ಸಾಲು ಮರಗಳನ್ನು ನೆಟ್ಟಿರ್ಬೇಕು. ಹೀಗೆಲ್ಲ ಮಾತಾಡ್ತಾ ಇರ್ತಾರೆ. ಪುಣ್ಯ ಕಾರ್ಯಗಳು ಬಹುವಾಗಿ ಮಾಡಿರ್ಬೇಕು, ಅದರ ಫಲವೇ ಇರ್ಬೇಕು. ಇದು ಸತ್ತು ಹೋಗಿದ್ದಾನೆಂದು ನಾವೆಂದುಕೊಂಡಿದ್ದ ನಮಗೆ ಮಗು ನಮ್ಗೆ ಸಿಕ್ಕಿತು, ಕೃಷ್ಣ ಸತ್ತೇ ಹೋದ, ನಮ್ಗಿನ್ ಸಿಗುದೇ ಇಲ್ಲ, ಈ ಧೂಳಲ್ಲಿ ಹಾರಿ ತಕೊಂಡು ಹೋಗಿದ್ದ ರಾಕ್ಷಸ ಅಂತ ಎಣಿಸಿದೇವಲ್ಲ, ಈ ಎಲ್ಲ ಪುಣ್ಯದಿಂದ ನಮಗೆ ಈ ಮಗು ಸಿಕ್ಕಿದೆ ಅಂತ ಖುಷಿ ಪಡ್ತಾರೆ ಅವರು. ಆದ್ರೆ ಬಂಧು ಮಿತ್ರರು ಸಂತೋಷಗೊಳಿಸಲು ಆ ಮಗು ಬಂದಿದೆ,
ಇಂತಹ ಆಶ್ಚರ್ಯಕರ ಘಟನೆಗಳನ್ನು ನೋಡಿದ ನಂದ ಮಹಾರಾಜನು ವಸುದೇವನನ್ನು ನೆನೆಸ್ಕೊಳ್ತಾನೆ. ಅಲ್ಲಿ ಬೃಂದಾವನದಲ್ಲಿ ಏನಾದ್ರೂ ತೊಂದರೆ ಆಗ್ಬಹುದು ಅಂತ ಹೇಳಿದ್ದಲ್ಲ, ಅದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ತಾನೆ. ಈ ಘಟನೆಯ ನಂತರ ಯಶೋದೆ ಒಮ್ಮೆ ಮಗುವನ್ನು ಲಾಲಿಸುತ್ತಾ ತಟ್ಟುತ್ತಿದ್ದಾಗ ಅವಳ ಸ್ತನದಿಂದ ಹಾಲ್ ಬರ್ತದಂತೆ. ಹಾಲ್ ಬಂದಕ್ಕೂ ಏನ್ ಮಾಡ್ತಾಳೆ, ಮಗುವಿಗೆ ಬಾಯಿ ಕಳಿಸಿ ಅವಳ ಬಾಯಿಗೆ ಹಾಕ್ತಾಳೆ. ಆ ಬಾಯಿಯಲ್ಲಿ ಮಾಡುವಾಗ ಬ್ರಹ್ಮಾಂಡ ಕಾಣ್ತದಂತೆ. ಪುನಃ ಬ್ರಹ್ಮಾಂಡವನ್ನು ಕಾಣ್ತಾಳೆ. ಏನ್ ಕಾಣ್ತಾಳೆ? ಇಡೀ ಪ್ರಕೃತಿಯನ್ನೇ ಕಾಣ್ತಾಳೆ ಅವಳು. ಇಲ್ಲಿರುವಂತ ಪ್ರಕೃತಿಯಲ್ಲಿ ಏನೇನಿದೆ ಪ್ರತಿಯೊಂದನ್ನು ಕಾಣ್ತಾಳೆ. ಕಾಣುವಾಗ ಅವಳಿಗೆ ಆಶ್ಚರ್ಯ ಆಗ್ತದೆ, ಬೆರಗುಗೊಳ್ತಾಳೆ ಎಂದು ತಾನೇ ಹೇಳಿಕೊಂಡಳು. ಅವಳಿಗೆ ಮಾತನಾಡಲು ಸಾಧ್ಯವೇ ಆಗ್ಲಿಲ್ಲ. ಕಣ್ಣುಗಳು ಮುಚ್ಚಿಕೊಂಡು ಬಿಟ್ಟಳು. ಆಶ್ಚರ್ಯ ಯೋಚನೆಗಳಲ್ಲಿ ಅವಳು ಮುಳುಗಿ ಬಿಟ್ಟಳು. ಆಶ್ಚರ್ಯ ಆಗ್ತದೆ ಅವಳಿಗೆ. ತನ್ನ ತಾಯಿಯ ತೊಡೆಯ ಮೇಲೆ ಮಲಗಿರುವಾಗಲೇ ಕೃಷ್ಣನು ದೇವೋತ್ತಮ ಪರಮಪುರುಷನ ವಿಶ್ವರೂಪವನ್ನು ತೋರಿಸುವುದು, ತಾಯಿಯ ತೊಡೆಯ ಮೇಲೆ ಮಲಗಿರುವ ಮಗುವಿನ ರೂಪದಲ್ಲಿರಲಿ ಅಥವಾ ಕುರುಕ್ಷೇತ್ರ ರಣರಂಗದಲ್ಲಿರಲಿ ಸಾರಥಿಯಾಗಿರಲಿ, ದೇವೋತ್ತಮ ಪರಮಪುರುಷನೇ ಎನ್ನುವುದನ್ನು ತೋರಿಸುತ್ತದೆ. ಈಗ 1 ವರ್ಷ ಮಾತ್ರ ಅವನಿಗೆ ಅಲ್ವಾ, 1 ವರ್ಷದ ಹುಟ್ಟುಹಬ್ಬ ಆಚರಿಸ್ತಿದ್ದದು. ಆಗ ಅವನು ಒಮ್ಮೆ ಅವನಿಗೆ ತಾಯಿಗೆ ತೋರಿಸಿರ್ತಾನೆ. ಅವ ಎಲ್ಲಿ ಬೇಕಾದ್ರೂ ಇರ್ಲಿ, ಯಾವ ಸಮಯದಲ್ಲಿ ಅವನು ದೇವೋತ್ತಮ ಪರಮ ಪುರುಷನೇ ಆಗಿರ್ತಾನೆ ಅಂತ ಹೇಳ್ತಾರೆ. ಧ್ಯಾನದಿಂದ ಅಥವಾ ಬೇರೆ ಯಾವುದೋ ಕೃತಕ ಭೌತಿಕ ಚಟುವಟಿಕೆಗಳಿಂದ ಮನುಷ್ಯರು ದೇವರಾಗಬಹುದು ಎನ್ನುವ ನಿರಾಕಾರವಾದಿಯ ಸುಳ್ಳು ಕಲ್ಪನೆ ಎಂದು ಇದು ಸಾರುತ್ತದೆ. ನಾವು ದೇವರಾಗ್ತೇನೆ ಧ್ಯಾನ ಮಾಡಿ ಯೋಗ ಮಾಡಿ ದೇವರಾಗ್ತೇನೆ ಅಂತಿರಲ್ಲ, ಅದು ಸಾಧ್ಯ ಇಲ್ಲ. ದೇವರೊಟ್ಟಿಗೆ ಒಂದಾಗ್ಲಿಕ್ಕೂ ಸಾಧ್ಯ ಇಲ್ಲ, ದೇವರಾಗ್ಲಿಕ್ಕೂ ನಾವು ಸಾಧ್ಯವಿಲ್ಲ. ಯಾವ ಸ್ಥಿತಿಯಲ್ಲೇ ಆಗಲಿ, ಅಂತಸ್ತಿನಲ್ಲೇ ಆಗಲಿ, ದೇವರೇ. ಜೀವಿಗಳು ಯಾವಾಗಲೂ ಪರಮಪ್ರಭುವಿನ ಭಾಗಗಳು ಅಷ್ಟೇ. ದೇವೋತ್ತಮ ಪರಮಪುರುಷನ ಊಹಾತೀತವಾದ ಮಾನವಾತೀತ ಶಕ್ತಿಗೆ ಅವರು ಎಂದೂ ಸಮಲಾಗಲಾರರು. ಈ ಜೀವಿಗಳು ನಾವೆಲ್ಲ ಯಾರೇ ಇರ್ಲಿ, ಎಷ್ಟು ಯೋಗ ಮಾಡ್ಲಿ ಧ್ಯಾನ ಮಾಡ್ಲಿ, ಅವರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವಿಗಳು, ನಾವೊಂದು ಬೆಂಕಿಯ ಕಿಡಿ, ಭಗವಂತ ಬೆಂಕಿಯ ರಾಶಿ ಅಂತ ಹೇಳ್ತಾರೆ. ಹರೇ ಕೃಷ್ಣ. ತೃಣಾವರ್ತನಿಗೆ ಮೋಕ್ಷದ ಅನುಗ್ರಹ ಎನ್ನುವ 7ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಒಬ್ಬ 6 ಗಂಟೆ ಆಯ್ತು. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಹಾಕಿ. ನಾಳೆ ಹರೇ ಕೃಷ್ಣ ನಾಳೆ ಮಾತಾಜಿ, ಧನ್ಯವಾದಗಳು. ವಿಶ್ವರೂಪದ್ದು ನಾಳೆ ಇದೆ, ವಿಶ್ವರೂಪ ದರ್ಶನ. ವಿಶ್ವರೂಪ ದರ್ಶನ. ಹರೇ ಕೃಷ್ಣ ಮಾತಾಜಿ. ಇದು ನಾಳೆದು ಇನ್ನೂ ಚಂದ ಇದೆ ಅವರದ್ದು ಜಾತಕ. ಚೆನ್ನಾಗಿದೆ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಏನಾದ್ರು ಪ್ರಶ್ನೆ ಇದೆಯಾ ಈ ಕಥೆಯಲ್ಲಿ ನಿಮಗೆ? ತೃಣಾವರ್ತನ ಮೋಕ್ಷ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಧನ್ಯವಾದಗಳು. ಅಟೆಂಡೆನ್ಸ್ ಆದ್ರೆ ಎಂಡ್ ಮಾಡುವ ಮಾತಾಜಿ. ಪ್ರಶ್ನೆ ಇಲ್ಲ ಅಂದ್ರೆ ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದು ಕಿ ಜೈ. ನೆರೆದಿರುವ ಎಲ್ಲ ಭಕ್ತ ವೃಂದದವರಿಗೆ ಜೈ. ರಾಧಾ ಗೋವಿಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಆಯ್ತಾ ಅಟೆಂಡೆನ್ಸ್ ಆಯ್ತಾ? ಆಯ್ತು ಮಾತಾಜಿ. ಈಗ ಯಾರು ಹೋಸ್ಟ್ ಆಗಿದ್ದಾರೆ? ನೀವೇ ಮಾತಾಜಿ. ನಾನೇನಾ? ಎಂಡ್ ಮಾಡ್ತೇನೆ. ಹರೇ ಕೃಷ್ಣ.